ನಮಸ್ಕಾರ ವೀಕ್ಷಕರೇ, ಕೊರೋನಾ ಎಚ್ಚರ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗಾಗಲೇ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಈಗ 4 ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಈವರೆಗೆ ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಈವರೆಗೆ ಒಂದು ಪರಿಸ್ಥಿತಿ ಬೇರೆ ಇತ್ತು, ಇದೀಗ ಪರಿಸ್ಥಿತಿ ಬದಲಾಗಿದೆ. ಮಟ್ಟ ಹಾಕುವಂತ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಎಲ್ಲರೂ ಕೂಡ ಶಕ್ತಿ ಮೀರಿ ಈ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೋಡಬಹುದು. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರ ಸಹಭಾಗಿತ್ವ ಕೂಡ ಇದೆ. ಸೊ ಎಲ್ಲರೂ ಕೂಡ ಒಗ್ಗಟ್ಟಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಾತ್ರ ಅಲ್ಲ, ಎಲ್ಲ ಕಡೆಯಿಂದ ಈ ಒಂದು ಮಹಾಮಾರಿಯನ್ನ ಹೊಡೆದೋಡಿಸುವಂತ ನಿಟ್ಟಿನಲ್ಲಿ ಶಕ್ತಿ ಮೀರಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವು ಹೇಳಬಹುದು. ಆದರೆ ಈ ನಡುವೆ ಎಲ್ಲಕ್ಕಿಂತ ಹೆಚ್ಚು ರಿಸ್ಕ್ ತಗೊಳ್ತಾ ಇರುವಂಥದ್ದು ಅಥವಾ ರಿಸ್ಕ್ಗೆ ಎಕ್ಸ್ಪೋಸ್ ಆಗ್ತಾ ಇರುವಂಥದ್ದು ಯಾರು ಅಂತ ಹೇಳಿದ್ರೆ ಅದು ಆರೋಗ್ಯ ಕಾರ್ಯಕರ್ತರು ಮತ್ತೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು. ಅಂದ್ರೆ ಪೊಲೀಸರು ಕೂಡ ಈಗ ರಾತ್ರಿ ಹಗಲು ಅನ್ನದೇ ಚೆಕ್ ಪೋಸ್ಟ್ಗಳಿರ್ಬೋದು ಅಥವಾ ನಾನಾ ಬಗೆಯ ಕರ್ತವ್ಯಗಳಿರ್ಬೋದು ಎಲ್ಲವನ್ನೂ ಕೂಡ ನಿಭಾವಣೆ ಮಾಡ್ತಾ ಇದ್ದಾರೆ. ಅದೆಷ್ಟೇ ಒತ್ತಡಗಳಿದ್ರೂ ಕೂಡ ಈ ಒಂದು ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅನಾಹುತಗಳಾಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಶಕ್ತಿ ಮೀರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಅಂದ್ಕೊಳ್ಬಹುದು. ಸೊ ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ಒಂದು ನಾವು ಧನ್ಯವಾದಗಳನ್ನು ಕೂಡ ಅರ್ಪಿಸಬೇಕಾಗತ್ತೆ. ಇನ್ನು ಇದೇ ಒಂದು ಲಾಕ್ಡೌನ್ಗೆ ಸಂಬಂಧಪಟ್ಟ ಹಾಗೆ ಯಾಕಂತ ಹೇಳಿದ್ರೆ ಈ ರೀತಿಯ ಲಾಕ್ಡೌನ್ ಅನ್ನ ನಾವು ಈ ಹಿಂದೆ ಎಂದೂ ಕೂಡ ಕಂಡಿಲ್ಲ. ಕರ್ಫ್ಯೂಗಳು ಹೇರಿಕೆ ಆಗ್ತಾ ಇತ್ತು, ಆದ್ರೆ ಇಷ್ಟೊಂದು ಸುದೀರ್ಘ ಅವಧಿಗೆ ಇಂತಹ ಸನ್ನಿವೇಶಗಳು ಎಲ್ಲೂ ಕೂಡ ಕಂಡು ಬಂದಿರಲಿಲ್ಲ. ಅಂದ್ರೆ ಬಹುಶಃ ನಿನ್ನೆ ಸಂಸದರು ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾಗ ಹೇಳಿದ್ರು, ಇದು ಒಂದು ರೀತಿಯ ಹೊಸ ಅನುಭವ, ಇದನ್ನ ಎದುರಿಸುವಾಗ ಕೆಲವೊಂದು ಸಣ್ಣ ಪುಟ್ಟ ಲೋಪದೋಷಗಳು ಆಗೇ ಆಗುತ್ತೆ ಅನ್ನುವಂಥದ್ದು, ನಿಯಮಗಳ ವಿಚಾರದಲ್ಲಿ ಇರ್ಬೋದು ಅಥವಾ ಇನ್ನಿತರ ವಸ್ತುಗಳ ಪೂರೈಕೆ ಇತ್ಯಾದಿ ವಿಚಾರಗಳ ಬಗ್ಗೆ ಹೇಳೋದಿದ್ರೆ. ಸೊ ಇವತ್ತು ನಮ್ಮ ಜೊತೆಗೆ ಇರುವಂತವರು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು BM ಲಕ್ಷ್ಮೀ ಪ್ರಸಾದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅಂದ್ರೆ ಪೊಲೀಸ್ ಇಲಾಖೆಯ ಕಾರ್ಯವ್ಯಾಪ್ತಿ ಹೇಗಿದೆ, ಕಾರ್ಯವೈಖರಿ ಹೇಗಿದೆ, ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಎಲ್ಲವೂ ಕೂಡ ಅತ್ಯಂತ ಸಾಂಗವಾಗಿ ನೆರವೇರ್ತಾ ಇದೆ. ನಿಯಮಗಳನ್ನ ಪಾಲನೆ ಮಾಡೋ ನಿಟ್ಟಿನಲ್ಲಿ ಜನರಿಗೆ ಮನವರಿಕೆ ಮಾಡಿ ಅವರ ಒಂದು ಮನವನ್ನ ಒಲಿಸಿ ಈ ಒಂದು ತಹಬದಿಗೆ ತರೋದಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಅದರ ಜೊತೆಗೆ ಕೆಲವೊಂದು ವಿನೂತನವಾದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡಬೇಕು. ಅದರ ಜೊತೆಗೆ ಸಾರ್ವಜನಿಕರಲ್ಲಿ ಕೂಡ ಕೆಲವೊಂದು ನಿಯಮಗಳ ಪಾಲನೆ ಬಗ್ಗೆ ಕೆಲವೊಂದು ಗೊಂದಲಗಳು, ಅನುಮಾನಗಳಿರ್ಬೋದು. ಸೊ ಅದನ್ನು ಕೂಡ ನೇರವಾಗಿ SP ಅವರ ಜೊತೆಗೆ ಮಾತನಾಡಿ ಬಗೆಹರಿಸಿಕೊಳ್ಳುವಂತಹ ಅವಕಾಶವನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸೊ ಮೊದಲಿಗೆ ನಮ್ಮ SP ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಮೊದಲನೆಯದಾಗಿ ನಾನು ನಿಮಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದರೆ ಜೊತೆಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇನೆ. ಒತ್ತಡದ ಮಧ್ಯೆ ಒಂದು ಕಾರ್ಯಕ್ರಮಕ್ಕೆ ಬಂದು ಜನರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಶೆಡ್ಯೂಲ್ ಟೈಟ್ ಆಗಿದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗ್ತಾ ಇದೆ ಜಿಲ್ಲೆಯ ಮಟ್ಟಿಗೆ ಹೇಳೋದಿದ್ರೆ. ಸೊ ಹೇಗಿದೆ ಸರ್ ಈಗ ಚಾಲೆಂಜ್ ಅನ್ನುವಂಥದ್ದು? ಈಗ ಮೊದಲಿಗೆ ಈಗ ನಮ್ಮಲ್ಲಿ ಲಾಕ್ಡೌನ್ ಆಲ್ಮೋಸ್ಟ್ ಎಲ್ಲ ಈಸಿಯಾಗಿ ನಡೀತಾ ಇದೆ. ಎಲ್ಲೂ ಕೂಡ ಮೇಜರ್ ಪ್ರಾಬ್ಲಮ್ಸ್ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು, ಕ್ರೌಡಿಂಗ್ ಆಗೋದು, ಮತ್ತೆ ಜನ ಮಾತು ಕೇಳದೆ ಇರೋದು, ಮತ್ತೆ ಇದು ಸ್ವಲ್ಪ ಇಮೋಷನಲ್ ಇರೋದ್ರಿಂದ ಜನಗಳು ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಫ್ರಿಕ್ಷನ್ ಇತ್ತು. ಬಟ್ ಈಗ ಎಲ್ಲ ರೆಗ್ಯುಲರೈಸ್ ಆಗಿದೆ, ಜನಕ್ಕೂ ಕೂಡ ಅರ್ಥ ಆಗಿದೆ. ಇನ್ಫ್ಯಾಕ್ಟ್ ನಮಗೆ ಜನರಿಂದ ಬಹಳ ಕೋಆಪರೇಷನ್ ಸಿಗ್ತಾ ಇದೆ. ಮತ್ತೆ ಮೀಡಿಯಾ ಅವರೆಲ್ಲ ನಮಗೆ ಬಹಳ ಹೆಲ್ಪ್ ಮಾಡ್ತಾ ಇದೆ. ನಮ್ದು ಏನೇ ಮೆಸೇಜ್ ಇದ್ರು ಕೂಡ ಜನಗೆ ರೀಚ್ ಆಗೋ ಹಾಗೆ ಮಾಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ನಮ್ಗೆ ಇನ್ನ ಸ್ವಲ್ಪ ಈಸಿ ಆಗಿದೆ ಜನನ ರೀಚ್ ಮಾಡ್ಲಿಕ್ಕೆ. ಇಲ್ಲಾಂದ್ರೆ ಎಲ್ಲರೂ ಕೂಡ ಮನೆ ಒಳಗಡೆ ಇದ್ದಾರೆ. ಸೊ ಅವ್ರಿಗೆ ಮೆಸೇಜ್ ಏನಾದ್ರು ಕಳಿಸ್ಬೇಕು ಅಂದ್ರೆ ಸೋಷಿಯಲ್ ಮೀಡಿಯಾ ಮತ್ತೆ ಮೀಡಿಯಾ, ಆನ್ಲೈನ್ ಮೀಡಿಯಾ, ರೆಗ್ಯುಲರ್ ಮೀಡಿಯಾ ಏನಿದೆ ಇವ್ರ ಥ್ರೂ ನಮ್ಗೆ ಕೋಆಪರೇಷನ್ ಸಿಗ್ತಾ ಇದೆ. ಸೊ ಜನದ ಕೋಆಪರೇಷನ್ ಜೊತೆಗೇನೆ ಇದನ್ನ ಕರೆಕ್ಟ್ ಆಗಿ ನಾವು ಮಾಡ್ಲಿಕ್ಕೆ ಆಗೋದು. ಎಸ್, ಖಂಡಿತ ಜನರ ಸಹಭಾಗಿತ್ವ ಇದ್ರೆ ಮಾತ್ರ ಇಂತಹ ಒಂದು ಸಂದರ್ಭವನ್ನ ನಾವು ಸುಲಭವಾಗಿ ಎದುರಿಸಬಹುದು ಅನ್ನುವಂಥದ್ದು. ಎಸ್, ಅಂದ್ರೆ ಆರಂಭದಲ್ಲಿ ಲಾಕ್ಡೌನ್ ಆರಂಭ ಆದಂತಹ ಸಂದರ್ಭದಲ್ಲಿ ಅನೇಕ ವಿಚಾರಗಳಿತ್ತು, ಸವಾಲುಗಳಿತ್ತು ಅನ್ನುವಂಥದ್ದು. ಅಂದ್ರೆ ಜನರ ಒಂದು ಮನವೊಲಿಕೆ ಮಾಡುವಂಥದ್ದೇ ಬಹಳ ದೊಡ್ಡ ಸವಾಲಾಗಿತ್ತು. ಯಾಕಂತ ಹೇಳಿದ್ರೆ ಈ ಹಿಂದೆ ಪರಿಸ್ಥಿತಿಗಳು ಉದ್ಭವ ಆಗಿರ್ಲಿಲ್ಲ. ಮುಂದೆ ಏನು ನಮಗೆ ಬೇಕಾದಂತಹ ವಸ್ತುಗಳು ಸಿಗುತ್ತವಾ ಅನ್ನುವಂತಹ ಪ್ಯಾನಿಕ್ ಬೈಯಿಂಗ್ ಇರ್ಬೋದು, ಈ ರೀತಿಯ ಅನೇಕ ವಿಚಾರಗಳನ್ನು ನಾವು ಗಮನಿಸಿದ್ವಿ. ಸೊ ಆರಂಭದ ದಿನಗಳು ಹೇಗಿತ್ತು ಅನ್ನುವಂಥದ್ದು ಈ ಒಂದು ಲಾಕ್ಡೌನ್? ಆರಂಭದಲ್ಲಿ ನಾವು ಏನು ಮೇನ್ ಕಾನ್ಸಂಟ್ರೇಟ್ ಮಾಡಿದ್ದು ಅಂದ್ರೆ ಲಾಕ್ಡೌನ್ ಆದಾಗ ಜನಕ್ಕೆ ಎಸೆನ್ಷಿಯಲ್ ನೀಡ್ಸ್ ಏನಿದೆ ಅದು ಮೀಟ್ ಆಗಬೇಕು. ಸೊ ಅದಕ್ಕಂತ ಹೇಳ್ಬಿಟ್ಟು ನಾವು ಬ್ರಾಡ್ಲಿ ಡಿವೈಡ್ ಮಾಡ್ಕೊಂಡಿದ್ವಿ. ಗ್ರೋಸರೀಸ್, ವೆಜಿಟೇಬಲ್ಸ್, ಮತ್ತೆ ಯಾರ್ಯಾರು ಮೀಟ್ ತಿಂತಾರೆ ಅವ್ರಿಗೆ ಮೀಟ್, ಮತ್ತೆ ಫೈನಲಿ ಮೆಡಿಸಿನ್ಸ್. ಸೊ ಈ 4 ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೆಲ್ಲ ತಾಲೂಕ್ ಲೆವೆಲ್ ಅಲ್ಲಿ ಮೀಟಿಂಗ್ಸ್ ಮಾಡಿದೀವಿ. ಮತ್ತೆ ಮೇನ್ ಟೌನ್ಸ್ ಯಾವ್ದಿದೆ ನಮ್ದು, ಉಪ್ಪಿನಂಗಡಿ ಆಗ್ಲಿ, ಪುತ್ತೂರ್ ಆಗ್ಲಿ, ಸುಳ್ಯ ಆಗ್ಲಿ ಅಥವಾ ಬೆಳ್ತಂಗಡಿ, ಬಂಟ್ವಾಳ, ಎಲ್ಲ ಕಡೆ ಕೂಡ
ಮರ್ಚೆಂಟ್ ಅಸೋಸಿಯೇಷನ್ ಅವ್ರು ಯಾರು ಇದ್ದಾರೆ ಅವ್ರ ಜೊತೆ ಮೀಟಿಂಗ್ ಮಾಡ್ಬಿಟ್ಟು ಅವ್ರದ್ದು ಸಪ್ಲೈ ಎಲ್ಲಿಂದ ಬರುತ್ತೆ ಅದನ್ನ ತಿಳ್ಕೊಂಡು, ಈಗ ಹಾಸನಿಂದ ಬರುತ್ತೆ, ಚನ್ನಗಿರಿಯಿಂದ ಬರುತ್ತೆ, ಚಿಕ್ಕಮಗಳೂರಿಂದ ಬರುತ್ತೆ, ಅಲ್ಲಿ APMC ಅಥವಾ ಎಲ್ಲಿ ಹೋಲ್ಸೇಲ್ ರಿಟೈಲರ್ಸ್ ಇದ್ದಾರೆ ಅವರಿಗೆ ಮಾತಾಡ್ಕೊಂಡು ಎಸೆನ್ಷಿಯಲ್ ಕಮಾಡಿಟೀಸ್ ಏನಿದೆ ಅದನ್ನ ರೆಗ್ಯುಲರ್ ಆಗಿ ಸಪ್ಲೈ ಬರೋ ಹಾಗೆ ಮೇನ್ ಮಾಡ್ಬೇಕಾಯ್ತು. ಸೊ ಅದರಲ್ಲಿ ನಮ್ಗೆ ಯಾವ್ದು ತೊಂದರೆ ಆಗ್ಲಿಲ್ಲ. ಅದ್ರ ನಂತರ ಜನಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಏನಂತ ಅರ್ಥ ಆಗ್ತಾ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಅಂಗಡಿ ಮುಂದೆ ಎಲ್ಲ ಚೌಕ್ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಅಂಗಡಿ ಅವರಿಗೆ ನಾವು ರೆಸ್ಪಾನ್ಸಿಬಿಲಿಟಿ ಕೊಟ್ವಿ, ನೀವು ಅಂಗಡಿ ಓಪನ್ ಮಾಡ್ಬೇಕು ಅಂದ್ರೆ ನೀವು ಕರೆಕ್ಟ್ ಆಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ತರ ಮಾಡಿದಾಗ ಅಂಗಡಿಯವರು ಕೂಡ ನಮ್ಗೆ ಸ್ವಲ್ಪ ಸಹಕರಿಸಿದ್ದಾರೆ. ಮತ್ತೆ ಈಗ ಆಲ್ಮೋಸ್ಟ್ ಅಂಗಡಿಯವರೇನೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ ಮಧ್ಯದಲ್ಲಿ ಒಂದ್ಸಲ ನಮ್ಗೆ ಬ್ಯಾಂಕ್ ಸಮಸ್ಯೆ ಆಯ್ತು. ಸಡನ್ ಆಗಿ ಬ್ಯಾಂಕ್ ಅಲ್ಲಿ ಏನು ಪ್ರಧಾನ ಮಂತ್ರಿ ಗರೀಬ್ ಯೋಜನಾ ಅಡಿ ದುಡ್ಡು ಬಂದಿದೆ ಅದೆಲ್ಲ ವಾಪಸ್ ಹೋಗುತ್ತೆ ಅಂತ ಹೇಳಿ ಒಂದು ರೂಮರ್ ಸ್ಪ್ರೆಡ್ ಆಯ್ತು. ಸೊ ಒಂದ್ ದಿವಸದಲ್ಲಿ ಎಲ್ಲರೂ ಕೂಡ ವಿಡ್ರಾ ಮಾಡ್ಬೇಕು ಅಂತ ಹೇಳಿ ಬಂದ್ರು. ಅದು ಒಂದು ಸಮಸ್ಯೆ ಆಗಿತ್ತು. ಬಟ್ ಮತ್ತೆ ಜನಕ್ಕೆ ಎಲ್ಲ ಮನ್ವರ್ಸ್ಬಿಟ್ಟು ಅವ್ರಿಗೆ ತಿಳುವಳಿಕೆ ಕೊಟ್ಟಾಗ ಅವರು ಒಪ್ಕೊಂಡು ನೆಕ್ಸ್ಟ್ ಡೇ ಇಂದ ಏನು ಕೂಡ ನಮ್ಗೆ ಇಶ್ಯೂಸ್ ಬರಲಿಲ್ಲ. ಮತ್ತೆ ಮ್ಯಾನೇಜರ್ಸ್ ಅವರು ಕೂಡ ಕೋಆಪರೇಟ್ ಮಾಡಿದ್ದಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಮೇನ್ ಇಶ್ಯೂಸ್ ಇದೆ ಜನಗೆ ಹೇಗೆ ಅರ್ಥ ಮಾಡಿಸೋದು ಮತ್ತೆ ಹೇಗೆ ಎಸೆನ್ಷಿಯಲ್ ಕಮಾಡಿಟೀಸ್ದು ಫ್ಲೋ ಮೇಂಟೈನ್ ಮಾಡೋದು ಅಂತ ಹೇಳ್ಬಿಟ್ಟು. ಎಸ್ ಸರ್, ಅದರ ಜೊತೆಗೆ ಈಗ ಕೆಲವೊಂದು ಕಂಟೈನ್ಮೆಂಟ್ ಝೋನ್ಗಳನ್ನು ಕೂಡ ಜಿಲ್ಲೆಯಲ್ಲಿ ಮಾಡಲಾಗಿದೆ. ಅಂದ್ರೆ ಯಾವೆಲ್ಲ ಪ್ರದೇಶಗಳಲ್ಲಿ ಒಂದು ಸೋಂಕು ಪತ್ತೆಯಾಗಿದೆಯೋ ಆ ಎಲ್ಲ ಪ್ರದೇಶಗಳು, ಮುಖ್ಯವಾಗಿ ಈಗ 2-3 ದಿನಗಳ ಹಿಂದಿನ ಘಟನೆಯನ್ನ ಗಮನಿಸಿದ್ರೆ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಸೀಲ್ಡ್ ಡೌನ್ ಪ್ರೊಸೀಜರ್ಗಳೆಲ್ಲ ಹೇಗಿದೆ ಅನ್ನುವಂಥದ್ದು ಸರ್. ಈಗ ಅದರಲ್ಲಿ ಮೊದಲನೇದು ಬರೋದು ನಮ್ದು ಹೋಮ್ ಕ್ವಾರಂಟೈನ್ ಅಂತ ಹೇಳ್ಬಿಟ್ಟು. ಯಾರ್ಯಾರು ಅದು ಸ್ವಲ್ಪ ಕ್ರೈಟೀರಿಯಾ ಇದೆ, ಯಾರ್ಯಾರು ಬೇರೆ ಕಂಟ್ರೀಸ್ಗೆ ಟ್ರಾವೆಲ್ ಮಾಡಿದ್ದಾರೆ March 8 ಇಂದ ಹಿಡಿದ್ಬಿಟ್ಟು ಇಲ್ಲಿವರೆಗೆ ನಮ್ಗೆ ಯಾರ್ಯಾರು ಔಟ್ಸೈಡ್ ಇಂದ ಬಂದಿದ್ದಾರೆ ಅವ್ರಗಳನ್ನ ಹೋಮ್ ಕ್ವಾರಂಟೈನ್ ಮಾಡೋದು, ಅಥವಾ ಯಾರ್ಯಾರು ಸೋಂಕಿತರಿದ್ದಾರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂದಿರೋರು, ಅವ್ರು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅವ್ರನ್ನ ಹೋಮ್ ಕ್ವಾರಂಟೈನ್ ಮಾಡೋದು. ಸೊ ಇದು ಹೋಮ್ ಕ್ವಾರಂಟೈನ್ ಎಲ್ಲ ಡ್ಯೂಟೀಸ್ ಸಪರೇಟ್ ಆಗಿ ನಡೀತಾ ಇತ್ತು. ಅದು ಬಿಟ್ಟು ಈಗ ಹೊಸದಾಗಿ ಏನ್ ಮಾಡಿದೀವಿ ಅಂದ್ರೆ ಎಲ್ಲೆಲ್ಲಿ ಇನ್ಫೆಕ್ಷನ್ ಆಗಿದೆ ಆ ಜಾಗದಲ್ಲಿ ಫಸ್ಟ್ ಕಂಟೈನ್ಮೆಂಟ್ ಝೋನ್ ಅಂತ ಮಾಡ್ತೀವಿ. ಅದು ಅರ್ಬನ್ ಏರಿಯಾಸ್ ನಲ್ಲಿ ಅವ್ರದ್ದು ಮನೆ ಇಂಡಿಪೆಂಡೆಂಟ್ ಹೌಸ್ ಇದ್ರೆ ಅದರಿಂದ 100 ಮೀಟರ್ಸ್ ಆ ಕಡೆ 100 ಮೀಟರ್ಸ್ ಈ ಕಡೆ ಅಂತ ಇದೆ. ಅದೇ ರೀತಿ ರೂರಲ್ ಏರಿಯಾಸ್ ಇದ್ರೆ ಅದು ಕಂಟಿಗ್ಯೂಸ್ ಏರಿಯಾ ಅಂತ ಇದೆ. ಅಂದ್ರೆ ಈಗ ಒಂದೇ ಜಾಗದಲ್ಲಿ ಒಂದು 50-60 ಮನೆ ಇದ್ರೆ ಅಷ್ಟು ಕೂಡ ಬೌಂಡ್ರಿಗೆ ಕಂಟೈನ್ಮೆಂಟ್ ಝೋನ್ ಅಂತ ಹೇಳಿ ಮಾಡ್ತೀವಿ ನಾವು. ಕಂಟೈನ್ಮೆಂಟ್ ಝೋನ್ ಅಲ್ಲಿ ಯಾರು ಕೂಡ ಆಚೆ ಬರ್ಲಿಕ್ಕೆ ಇಲ್ಲ, ಒಳಗಡೆ ಹೋಗ್ಲಿಕ್ಕೆ ಇಲ್ಲ, ಅಲ್ಲಿ ಓಡಾಡ್ಲಿಕ್ಕೆ ಕೂಡ ಇಲ್ಲ. ಸೊ ಕಂಟೈನ್ಮೆಂಟ್ ಝೋನ್ ಕಂಪ್ಲೀಟ್ ಶಟ್ ಡೌನ್ ಆಗಿರುತ್ತೆ. ಮತ್ತೆ ಅಲ್ಲಿ ಬರೀ ಎಸೆನ್ಷಿಯಲ್ ಗೂಡ್ಸ್ ಮಾತ್ರ ಡೋರ್ ಟು ಡೋರ್ ಅವ್ರಿಗೆ ಮನೆಗೆ ಸಪ್ಲೈ ಮಾಡ್ಲಿಕ್ಕೆ ಬಿಡ್ತೀವಿ. ಅದ್ ಬಿಟ್ಟು ಸರೌಂಡಿಂಗ್ ಬಫರ್ ಝೋನ್ ಇರುತ್ತೆ. ಬಫರ್ ಝೋನ್ ಅಲ್ಲಿ ಇಂಟೆನ್ಸ್ ಬಫರ್ ಝೋನ್ ಅಂತ ಒಂದಿರುತ್ತೆ. ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಪ್ರತಿ ಮನೆಗೂ ಹೋಗ್ಬಿಟ್ಟು ಚೆಕ್ ಮಾಡ್ತಾರೆ ಯಾರಿಗಾರ ಏನಾದ್ರು ಸಿಂಪ್ಟಮ್ಸ್ ಇದೆಯಾ ಅಥವಾ ಬೇರೆ ರೀತಿ ಕಾಯಿಲೆ ಇದೆಯಾ ಅಂತ ಹೇಳ್ಬಿಟ್ಟು. ಉಳಿದಿದ್ದು ಬಫರ್ ಝೋನ್ಸ್ ಅದು ರೂರಲ್ ಏರಿಯಾಸ್ ನಲ್ಲಿ 7 ಕಿಲೋಮೀಟರ್ಸ್ ಇದೆ, ಮತ್ತೆ ಅರ್ಬನ್ ಏರಿಯಾನಲ್ಲಿ 5 ಕಿಲೋಮೀಟರ್ಸ್ ಇದೆ. ಅಲ್ಲಿ ರೆಗ್ಯುಲರ್ ಆಗಿ ಲೈಫ್ ನಡೆಯುತ್ತೆ, ಏನ್ ತೊಂದರೆ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಬೇರೆ ಕಡೆ ಹೇಗೆ ಮೇಂಟೈನ್ ಆಗುತ್ತೆ ಅದೇ ತರ ಮೇಂಟೈನ್ ಆಗುತ್ತೆ. ಅಲ್ಲಿ ಹೆಲ್ತ್ ಆಫೀಷಿಯಲ್ಸ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟೀಸ್ ಇದೆ, ಮನೆಗೆ ಹೋಗ್ಬಿಟ್ಟು ಸ್ಕ್ರೀನಿಂಗ್ ಮಾಡೋದು. ಸೊ ಆ ತರ ಬಫರ್ ಝೋನ್ ಅಲ್ಲಿ ಕೆಲಸ ನಡೆಯುತ್ತೆ. ಎಸ್ ಸರ್, ಅಂದ್ರೆ ಅದೇ ಸಂದರ್ಭದಲ್ಲಿ ಚಾಲೆಂಜ್ಗಳು ಕೂಡ ಇದೆ ಅನ್ನುವಂಥದ್ದನ್ನ ನಾವು ಅಂದ್ರೆ ಬಹುಶಃ ಬೆಂಗಳೂರಿನ ಪಾದರಾಯನಪುರದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆ ರೀತಿ ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡ್ರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹ ಮೇಜರ್ ಪ್ರಕರಣಗಳೇನು ಆಗಿಲ್ಲ. ಮೇಜರ್ ಯಾವುದು ಆಗಿಲ್ಲ, ಸಣ್ಣ ಸಣ್ಣ ಇಶ್ಯೂಸ್ ಆಗಿದೆ. ಅದಕ್ಕೆ ನಮ್ದು ಕೇಸ್ ಕೂಡ ನಾವು ರಿಜಿಸ್ಟರ್ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ವೈಲೇಷನ್, ಕ್ವಾರಂಟೈನ್ ವೈಲೇಷನ್ ಆಗಿದೆ ಅಲ್ಲಿಗೆ ನಾವು IPC 269, 270 ಅಡಿ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಎಲ್ಲಿ ಹೆಲ್ತ್ ವರ್ಕರ್ಸ್ ಇರ್ಲಿ ಅಥವಾ ಪೊಲೀಸ್ ಜೊತೆ ಜಗಳ ಆಡಿದ್ದಾರೆ ಜನ, ಸ್ವಲ್ಪ ತಳ್ಳೋದು ಎಲ್ಲ ಆಗಿದೆ ಸಣ್ಣದ ಮಟ್ಟದಲ್ಲಿ, ಅಲ್ಲಿ ನಾವು 353 ಅಡಿ ಸಿವಿಲ್ ಸರ್ವೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡಿದೀವಿ. ಮತ್ತೆ ಅದು ಬಿಟ್ಟು ಕೂಡ ಒಂದೊಂದ್ ಕಡೆ ಎಕ್ಸೈಸ್ ವೈಲೇಷನ್ಸ್, ಅದು ಬಂದಾಗಿದ್ರು ಕೂಡ ಲಿಕ್ಕರ್ ಜನ ಮಾರೋದು ಕಂಡು ಬಂದಿದೆ. ಅಲ್ಲಿ ಕಳ್ಬಟ್ಟಿ ಅಥವಾ ರೆಗ್ಯುಲರ್ ಇರೋದನ್ನೇ ಮುಂಚೆಯಿಂದ ಹಿಡ್ಕೊಂಡ್ಬಿಟ್ಟು ಮಾರೋದು ಕಂಡು ಬಂದಿದೆ. ಅದು ಕೂಡ ನಾವು ಕೇಸ್ ಮಾಡ್ತಾ ಇದ್ವಿ. ಅಂದ್ರೆ ಯಾವುದೇ ರೀತಿಯ ಲೋಪದೋಷಗಳು ಆಗದ ಹಾಗೆ, ನಾವು ಲಾಕ್ಡೌನ್ ನ ನಿಯಮಗಳು ಪಾಲನೆ ಆಗೋದ್ರಲ್ಲಿ ಯಾವುದೇ ರೀತಿಯ ಒಂದು ತಪ್ಪಿ ಹೋಗದ ಹಾಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೆ ನಾವು ಇಲ್ಲಿ ಗಮನಿಸಿದಂತಹ ಒಂದು ವಿಶೇಷ ಅಂಶ ಅಂತ ಹೇಳಿದ್ರೆ ಡ್ರೋನ್ ಗಳನ್ನ ಬಳಕೆ ಮಾಡಿದ್ದು. ಬಹುಶಃ ವಿಟ್ಲ ಠಾಣಾ ವ್ಯಾಪ್ತಿ ಜೊತೆಗೆ ಪುತ್ತೂರಿನಲ್ಲಿ ಎಲ್ಲ ಈ ಒಂದು ಪ್ರಯೋಗಗಳನ್ನ ಮಾಡಲಾಯಿತು. ಸೊ ಅದರ ಬಗ್ಗೆ ಮಾತನಾಡೋದಿದ್ರೆ ಸರ್, ಈಗ ಅದು ನಾವು ಲೋಕಲ್ ಅವೈಲಬಿಲಿಟಿ ಬೇಸಿಸ್ ಮೇಲೆ ಮಾಡ್ತಾ ಇದೀವಿ. ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅಲ್ಲಿ, ಈಗ ಬಂಟ್ವಾಳ ಇರ್ಬೋದು, ಪುತ್ತೂರು ಇರ್ಬೋದು ಅಥವಾ ವಿಟ್ಲ ಇರ್ಬೋದು, ಅಲ್ಲಿ ರೊಟೇಷನ್ ಬೇಸಿಸ್ ಮೇಲೆ ಡ್ರೋನ್ ನ ಯೂಸ್ ಮಾಡ್ತಾ ಇದೀವಿ. ಒಂದು ಈ ಕಂಟೈನ್ಮೆಂಟ್ ಝೋನ್ ಏನಿದೆ ಅಲ್ಲಿ ಯಾರು ಕೂಡ ನೆಟ್ಕೊಂಡು ಹೋಗದೆ ಇರಂಗೆ ಅಥವಾ ಆಕ್ಟಿವಿಟಿ ಇಲ್ಲದೆ ಇರಂಗೆ ಎನ್ಶೋರ್ ಮಾಡ್ಲಿಕ್ಕೆ. ಎರಡನೇದು, ಒಂದ್ ಸ್ವಲ್ಪ ಏರಿಯಾಸ್ ಅಲ್ಲಿ ನಾವು ಇಷ್ಟೆಲ್ಲ ಆದ್ರೂ ಕೂಡ ಕ್ರೌಡಿಂಗ್ ಆಗೋದು ನೋಡಿ, ಸಂಜೆಗೆ ಬಂದ್ಬಿಟ್ಟು ಹುಡುಗರು ಕ್ರಿಕೆಟ್ ಆಡ್ತಾರೆ ಅಥವಾ ಇನ್ನೇನಾರು ಆಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಆ ತರ ಏರಿಯಾಸ್ ಅಲ್ಲಿ ಡ್ರೋನ್ಸ್ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಓಕೆ,
ಅಂದ್ರೆ ಈಗ ನಾವು ಗಮನಿಸಿದ್ರೆ ಅಂದ್ರೆ ಎಲ್ಲೋ ಬಹುಶಃ ಆರಂಭದ ಕೆಲವು ದಿನಗಳಲ್ಲಿ ಸ್ವಲ್ಪ ಜನರು ಗಂಭೀರ ಆಗಿದ್ರು, ಆ ಬಳಿಕ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಇಳಿಮುಖ ಆಗ್ತಾ ಹೋಯಿತು. ಅಂದ್ರೆ ಯಾವ ಒಂದು ಹಂತದಲ್ಲಿ ಕೇವಲ ಒಂದು ಆಕ್ಟಿವ್ ಪ್ರಕರಣ ಮಾತ್ರ ಇತ್ತು, ಆ ಬಳಿಕ ಭಾನುವಾರ ಏನು ಒಬ್ರು ಮಹಿಳೆ ಮೃತಪಟ್ಟರು, ಆವತ್ತಿನಿಂದ ಸ್ವಲ್ಪ ಗಂಭೀರ ಆಯಿತು ಅನ್ನುವಂಥದ್ದು. ಅಂದ್ರೆ ಆ ಒಂದು ನಾವು ನಿರಾಳತೆಯನ್ನ ಕಾಣ್ತಾ ಇದ್ದಂತಹ ಅವಧಿಯಲ್ಲಿ ವಾಹನಗಳ ಸಂಚಾರ ಹೇಗಿತ್ತು ಅನ್ನುವಂಥದ್ದು, ಅಂದ್ರೆ ಸಾರ್ವಜನಿಕರು ದೂರ್ತಾ ಇದ್ದಂತಹ ಪ್ರಕಾರ ವಾಹನಗಳ ಓಡಾಟ ಈ ಹಿಂದೆ ಸಾಮಾನ್ಯ ಅವಧಿಯಲ್ಲಿ ಹೇಗಿತ್ತು ಅದೇ ರೀತಿಯಲ್ಲಿ ಇತ್ತು ಅನ್ನುವಂಥದ್ದು. ಸೊ ತಾವು ಗಮನಿಸಿದ ಹಾಗೆ ಹೇಗಿತ್ತು ಅನ್ನೋದು? ನಾವು ಗಮನಿಸಿರೋ ಹಾಗೆ ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಅದಾದ್ಮೇಲೆ DC ಅವರು ಆರ್ಡರ್ ಮಾಡಿದ್ರು ಪ್ರೈವೇಟ್ ವೆಹಿಕಲ್ಸ್ ಯಾವ್ದು ಕೂಡ ತಗೋಬರ್ಲಿಕ್ಕೆ ಇಲ್ಲ, ನಿಮ್ದು ಹತ್ರದಲ್ಲಿ ಯಾವ್ದು ನಿಮ್ದು ಅಂಗಡಿ ಇದೆ ಅಲ್ಲಿಗೇನೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ವೆಹಿಕ್ಯುಲರ್ ಮೂವ್ಮೆಂಟ್ ನಮ್ದು ಬಹಳ ಕಡಿಮೆ ಆಗಿದೆ. ನಾವು ಯಾವ್ದು ಕೂಡ ಪ್ರೈವೇಟ್ ವೆಹಿಕಲ್ ಆಚೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ. ರೂರಲ್ ಏರಿಯಾಸ್ ಅಲ್ಲಿ ಅವ್ರು ಸ್ವಲ್ಪ ದೂರ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದ್ರಿಂದ ಬೈಕ್ ಸಿಂಗಲ್ ಇದ್ರೆ ಮಾತ್ರ ಅಲೌ ಮಾಡ್ತೀವಿ. ಆಟೋ ಅಥವಾ ಜೀಪ್ ನ ಅವ್ರು ಬಾಡಿಗೆ ಮೇಲೆ ತಗೊಂಡು ಹೋಗ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದೀವಿ. ಸೊ ವೆಹಿಕ್ಯುಲರ್ ಟ್ರಾಫಿಕ್ ಬಹಳ ಕಡಿಮೆ ಆಗಿದೆ ಈಗ. ಓಕೆ, ಅಂದ್ರೆ ನಿಯಂತ್ರಣದಲ್ಲಿ ಇದೆ ಅನ್ನುವಂಥದ್ದು ಪರಿಸ್ಥಿತಿಗಳು. ಅದರ ಜೊತೆಗೆ ಅಂದ್ರೆ ಬಹುಶಃ ತಮ್ಮ ವ್ಯಾಪ್ತಿಯನ್ನ ಗಮನಿಸಿದ್ರೆ, ಜಿಲ್ಲೆಯ ಒಂದು ವರಿಷ್ಠಾಧಿಕಾರಿಗಳ ವ್ಯಾಪ್ತಿಯನ್ನ ಗಮನಿಸಿದ್ರೆ ಅನೇಕ ಗಡಿ ಭಾಗಗಳು ತಮ್ಮ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದು. ಸೊ ಅಲ್ಲಿ ಅನೇಕ ಗೊಂದಲಗಳಿತ್ತು ಆರಂಭದಲ್ಲಿ. ಎಲ್ಲಾ ಗಡಿಗಳನ್ನ ಕೂಡ ಬಂದ್ ಮಾಡುವಂತಹ ಕೆಲಸಗಳಾಗಿದೆ, ರಸ್ತೆಗೆ ಮಣ್ಣು ಹಾಕುವಂಥದ್ದು ಇರ್ಬೋದು, ಬ್ಯಾರಿಕೇಡ್ಗಳನ್ನು ಹಾಕುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಆಗಿದೆ ಅನ್ನುವಂಥ. ಸೊ ಆ ಭಾಗದಲ್ಲಿ ಪರಿಸ್ಥಿತಿಗಳು ಸದ್ಯಕ್ಕೆ ಹೇಗಿದೆ ಅಂತ? ಈಗ ಸದ್ಯಕ್ಕೆ ಏನ್ ತೊಂದರೆ ಇಲ್ಲ. ನಮ್ದು ಟೋಟಲ್ ಆಗಿ 12 ಮ್ಯಾಂಡ್ ಚೆಕ್ ಪೋಸ್ಟ್ ಇದೆ. ಅಂದ್ರೆ ನಮ್ದು ಸ್ಟಾಫ್ ಅಲ್ಲಿ ನಿಂತ್ಕೊಂಡಿರ್ತಾರೆ 24 hours. ಅದನ್ನ ಬಿಟ್ಟು ಇನ್ನ ಒಂದು 8 ರಿಂದ 9 ಕಡೆ ನಾವು ಪರ್ಮನೆಂಟ್ ಆಗಿ ಕ್ಲೋಸ್ ಮಾಡಿದೀವಿ. ಅದು ಸ್ವಲ್ಪ ಒಳದಾರಿ ಇರ್ಬೋದು ಅಥವಾ ಕಾಡ್ದಾರಿ ಇರ್ಬೋದು ಅಥವಾ ಸಣ್ಣದಾಗಿ ಮಡ್ ರೋಡ್ ಇರೋದು, ಆತರ ಜಾಗನೆಲ್ಲ ನಾವು ಪರ್ಮನೆಂಟ್ ಆಗಿ ಬಂದ್ ಮಾಡಿದೀವಿ. ಮತ್ತೆ ಕಾಸರಗೋಡ್ ಮತ್ತೆ ಈ ಕಡೆ ನಮ್ ಕಡೆಗೆ ಬಹಳ ಸೋಷಿಯಲ್ ರಿಲೇಶನ್ಶಿಪ್ಸ್ ಇತ್ತು ಜನದ್ದು, ಅವ್ರದ್ದು ಫ್ಯಾಮಿಲಿ ಆ ಕಡೆ ಇದೆ. ಸೊ ಹಾಗಾಗಿ ಜನ ಸ್ಟಾರ್ಟಿಂಗ್ ಅಲ್ಲಿ ಓಡಾಡ್ತಾ ಇದ್ರು. ನಾವು ಚೆಕ್ ಪೋಸ್ಟ್ ಹಾಕಿದ್ರು ಕೂಡ ಬೆಟ್ಟ ಮೇಲೆಯಿಂದ ಅವರು ಕಾರ್ಡ್ ಮೂಲಕ ಎಲ್ಲ ಬರ್ಲಿಕ್ಕೆ ಶುರು ಮಾಡಿ. ಹೌದು. ಸೊ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಗೊತ್ತಾಗ್ತಾ ಇತ್ತು ಅವ್ರು ಬಂದಿದ್ದಾರೆ ಅಂತ. ಸೊ ಅವ್ರನ್ನ ಎಲ್ಲ ನಾವು ಹೋಮ್ ಕ್ವಾರಂಟೈನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಈಗ ಸ್ವಲ್ಪ ಮೆಸೇಜ್ ಹೋಗಿದೆ, ಯಾರು ಕೂಡ ಆ ಕಡೆಯಿಂದ ಈ ಕಡೆ ಜಾಸ್ತಿ ಪ್ರಮಾಣದಲ್ಲಿ ಯಾರು ಕೂಡ ಬರ್ತಾ ಇಲ್ಲ. ಎಸ್, ಅದರ ನಡುವೆ ಅಲ್ಲಿ ಕೆಲವೊಂದಿದ್ದಂತಹ ವಿಚಾರಗಳು ಅಂದ್ರೆ ಅನೇಕ ಕರ್ನಾಟಕದ ಭಾಗಗಳು ಆ ವ್ಯಾಪ್ತಿಯ ಒಳಗೆ ಸಿಕ್ಕಾಕೊಂಡಿದೆ. ಅಂದ್ರೆ ಅವರಿಗೀಗ ಹೊರಗಡೆ ಬರೋದಿಕ್ಕೆ ಆಗ್ತಾ ಇಲ್ಲ ಅನ್ನೋದು. ಸೊ ಅಂತಹ ಏರಿಯಾಗಳಲ್ಲಿ ಏನೆಲ್ಲ ವ್ಯವಸ್ಥೆಗಳು ಅಂತ? ಅವ್ರದ್ದು ಆಧಾರ್ ಕಾರ್ಡ್ ಅಥವಾ ಅವ್ರದ್ದು ಏನ್ ಅಡ್ರೆಸ್ ಪ್ರೂಫ್ ಇದೆ, ID, ಅದನ್ನ ತೋರಿಸಿದ್ರೆ ನಮ್ದು ಚೆಕ್ ಪೋಸ್ಟ್ ಅಲ್ಲಿ ಅವ್ರಿಗೆ ಫೆಸಿಲಿಟೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೂಡ ಒಬ್ರು ಸುಳ್ಳು ಹೇಳ್ಬಿಟ್ಟು ಒಳಗಡೆಯಿಂದ ಬಂದಿದ್ರು, ನಾನು ಈ ಕರ್ನಾಟಕದವ್ರು ಅಂತ ಹೇಳ್ಬಿಟ್ಟು. ಸೊ ಆತರ ಬಂದಿದ್ರು, ಮಾಹಿತಿ ಸಿಕ್ಕಿದ ಮೇಲೆ ಅವ್ರಿಗೆ ನಾವು ಒಂದು ಕೇಸ್ ಕೂಡ ರಿಜಿಸ್ಟರ್ ಮಾಡಿದ್ವಿ. ಓಕೆ, ಅಂದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ವಯಲೇಷನ್ ಆಗೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು. ಎಸ್, ಅದರ ಜೊತೆಗೆ ನಾವು ಹೇಳಬೇಕು ಅಂದ್ರೆ ಬಹುಶಃ ಆಶಾ ಕಾರ್ಯಕರ್ತೆಯರನ್ನ ಜೊತೆಗೆ ಈ ಒಂದು ಕೋವಿಡ್ ವಾರಿಯರ್ಸ್ ಅಂತ ಯಾರು ಕರಿತಾ ಇದ್ದಾರೆ ಅವರನ್ನ ಒಂದು ಗುರುತಿಸಿ ಗೌರವಿಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಬಹುಶಃ ನಾವು ಇವತ್ತು ಮಂಗಳೂರಿನ ವೆಲ್ಲಾಕ್ನಲ್ಲಿ ನಡೆದಿರುವಂತಹ ಒಂದು ವಿದ್ಯಮಾನವನ್ನು ಗಮನಿಸಿದ್ರೆ, ಸೊ ಎಷ್ಟು ಇಂಪಾರ್ಟೆಂಟ್ ಇಂತಹ ಸಂದರ್ಭದಲ್ಲಿ ಕೋವಿಡ್ ವಾರಿಯರ್ಸ್ಗಳ ಕೆಲಸ ಅನ್ನುವಂಥದ್ದು. ಯಾರು ಫ್ರಂಟ್ ಲೈನ್ ಸ್ಟಾಫ್ ಇದ್ದಾರೆ ಅವರು ಮೊದಲನೇದಾಗಿ ಈ ತರ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಆಚೆ ಬರ್ತಾ ಇದ್ದಾರೆ. ಎರಡನೇದು, ಅವ್ರು ಆಚೆ ಬಂದ್ಮೇಲೆ ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಮನೆಗೆ ಹೋದಾಗ ಅವ್ರದ್ದು ಫ್ಯಾಮಿಲಿ ಅವ್ರ ಒಟ್ಟಿಗೆ, ಎಲ್ಲರದು ಕೂಡ ದೊಡ್ಡ ಮನೆ ಇರುವುದಿಲ್ಲ, ಮನೆಯಲ್ಲೇ ಇರ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಬರೀ ಅವ್ರನ್ನ ರಿಸ್ಕ್ ಅಲ್ಲಿ ಹಾಕ್ತಾ ಇಲ್ಲ, ಅವ್ರ ಫ್ಯಾಮಿಲಿ ಅವ್ರನ್ನು ಕೂಡ ರಿಸ್ಕ್ ಅಲ್ಲಿ ಹಾಕ್ತಾ ಇದ್ದಾರೆ. ಸೊ ಅವ್ರು ಮಾಡ್ತಾ ಇರೋದು ಕೆಲಸ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಅವ್ರು ಮಾಡದೇ ಇದ್ರೆ ಇನ್ ಯಾರು ಕೂಡ ಮಾಡ್ಲಿಕ್ಕೆ ಇಲ್ಲ. ಈಗ ಪೊಲೀಸ್ ಕೆಲಸ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಆಶಾ ಕಾರ್ಯಕರ್ತರು ಮನೆಗೆ ಹೋಗ್ಬಿಟ್ಟು ಅವ್ರದ್ದು ಸಿಂಪ್ಟಮ್ಸ್ ಕಲೆಕ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅವ್ರು ಮಾಡ್ತಾ ಇರೋದು ಕೆಲಸ ಬಹಳ ಇಂಪಾರ್ಟೆಂಟ್. ಜನ ಅದನ್ನ ಅರ್ಥ ಮಾಡ್ಕೊಬೇಕು. ಅವ್ರ ಕಡೆಯಿಂದ ಎಷ್ಟು ಕೋಆಪರೇಟ್ ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ನಮ್ ಸಿಬ್ಬಂದಿ ಆಗ್ಲಿ ಅಥವಾ ಆಶಾ ಕಾರ್ಯಕರ್ತರಾಗ್ಲಿ ಅಥವಾ ಪೌರಕಾರ್ಮಿಕ ಆಗ್ಲಿ ಯಾರೇ ಆಗ್ಲಿ ಅವ್ರ ಜೊತೆ ಕೋಆಪರೇಟ್ ಮಾಡ್ಬೇಕಂತ ನಾನು ಕೇಳ್ಕೊಂತೀನಿ. ಎಸ್, ಬಹುಶಃ ತಮ್ಮ ಸಿಬ್ಬಂದಿಗಳು ಕೂಡ ಈಗ ರಾತ್ರಿ ಹಗಲು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಅವರ ಸೇವೆಯ ಬಗ್ಗೆ? ನಮ್ಮ ಸಿಬ್ಬಂದಿ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಚೆಕ್ ಪೋಸ್ಟ್ ನಲ್ಲಿ ಒಬ್ರು ನಿಂತ್ಕೊಬೇಕಂದ್ರೆ ಫುಲ್ ಡೇ ಅವ್ರು ಚೆಕ್ ಪೋಸ್ಟ್ ಅಲ್ಲಿ ಇರ್ತಾರೆ. ನಾವು ಆದಷ್ಟು ಕೂಡ 8 hours ಡ್ಯೂಟಿನೇ ಕೊಡ್ತಾ ಇದೀವಿ, 8 hours ಮೇಲೆ ಕೊಡ್ತಾ ಇಲ್ಲ. ಅವ್ರಿಗೆ ಫೇಸ್ ಮಾಸ್ಕ್ ಕೊಡ್ತಾ ಇದೀವಿ, ಅವ್ರಿಗೆ ಹ್ಯಾಂಡ್ ಸ್ಯಾನಿಟೈಸರ್ಸ್ ಕೊಟ್ಟಿದೀವಿ. ಸೊ ನಮ್ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ನಾವು ಅವ್ರಿಗೆ ಕೊಟ್ಟಿದೀವಿ. ಬಟ್ ಅಂದ್ರೂ ಕೂಡ ಅಲ್ಲಿ ನಿಂತು ಕೆಲಸ ಮಾಡೋದು ಬಹಳ ಕಷ್ಟ. ಅದು ಕೂಡ ಜನ ಬಂದಾಗ ಎಲ್ಲರೂ ಕೂಡ ಕೋಆಪರೇಟ್ ಮಾಡೋದಿಲ್ಲ. ಒಬ್ಬೊಬ್ರು ಸ್ವಲ್ಪ ಜನ ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಸ್ವಲ್ಪ ಜನ ನನ್ನ ಯಾಕೆ ನಿಲ್ಸಿದ್ರಿ ಅಂತ ಕೇಳಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ತರ ಸಿಚುವೇಶನ್ ಅಲ್ಲಿ ಕೆಲಸ ಮಾಡೋದು ಬಹಳ ಸ್ಟ್ರೆಸ್ಫುಲ್ ಆಗಿರುತ್ತೆ. ಸ್ಟ್ರೆಸ್ಫುಲ್ ಜೊತೆಗೆ ಒಂದು ರಿಸ್ಕ್ ಲೆವೆಲ್ ಇದೆ. ಯಾಕಂದ್ರೆ ಬರೋರು ಪಾಸಿಟಿವ್ ಇದ್ದಾರೆ ಅಥವಾ ನೆಗೆಟಿವ್ ಇದ್ದಾರೆ ನಮ್ಗೆ ಗೊತ್ತಿರೋದಿಲ್ಲ, ಕೋವಿಡ್ ಪಾಸಿಟಿವ್ ಇದಾರೋ ಇಲ್ಲೋ ಅಂತ. ಸೊ ಇದೆಲ್ಲ ನಂತರ ಮತ್ತೆ ಅವ್ರು ಮನೆಗೆ ಹೋಗ್ಬೇಕಾಗುತ್ತೆ. ಸೊ ನಮ್ದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟು ನಾವು ಫೆಸಿಲಿಟೇಟ್ ಮಾಡ್ತಾ ಇದೀವಿ. ಎಲ್ಲರೂ ಕೂಡ ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ
ಸೊ ಅದೇ ರೀತಿ ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನನ್ನ ನಿರೀಕ್ಷೆ ಇದೆ. ಎಸ್, ಅಂದರೆ ಈ ತನಕ ಎಲ್ಲರದ್ದು ಕೂಡ ಸಹಕಾರ ಸಿಕ್ಕಿದೆ, ಮುಂದಕ್ಕೂ ಕೂಡ ಆ ಕೆಲಸ ಮುಂದುವರಿಯುತ್ತೆ ಅನ್ನುವಂಥದ್ದು. ಎಸ್, ಈಗ ಪ್ರಥಮ ಕರೆಯನ್ನು ಸ್ವೀಕಾರ ಮಾಡುವಂತಹ ಸಮಯ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಶೇಖರ್ ಅಂತ ಕದ್ರಿಯಿಂದ ಸರ್. ಶೇಖರ್ ಕದ್ರಿ ಅವರು. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. ನನಗೆ ಸ್ವಲ್ಪ ಸಾಹೇಬ್ರಲ್ಲಿ ಅಡ್ವೈಸ್ ಕೇಳಲಿಕ್ಕೆ ಸರ್. ಎಸ್ ಸರ್, ಮಾತಾಡಿ. ಸರಿ, ಈಗ ಈ ಬೆಳಿಗ್ಗೆ ಆಗ್ಲಿ ಅಥವಾ ರಾತ್ರಿ ಆಗ್ಲಿ ವಾಕಿಂಗ್ ಮಾಡುವವರು ಮಾಸ್ಕ್ ಅಥವಾ ಈಗ ಕರ್ಚಿಪ್ ಸಮೇತ ಒಂದು ಕಟ್ತಾ ಇರುವುದಿಲ್ಲ. ಅದಕ್ಕೆ ಈ ಬೈಕ್ ಅಲ್ಲಿ ಅದು ನೀವೊಂದು ಅವರಿಗೆ ಪೊಲೀಸ್ನವರಿಗೆ ಸಜೆಷನ್ ಹೇಳಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಪ್ರಿವೆನ್ಷನ್ ಆಗಿ ಅವರು ಈಗ ವಾಕಿಂಗ್ ಮಾಡೋರಿಗೆ ವಾಕಿಂಗ್ ಮಾಡ್ತಾರೆ, ನಾವು ನೋಡಿದೀವಿ. ಬಟ್ ಅದು ಬೇರೆಯವರಿಗೆ ಸಮಸ್ಯೆ ಅಲ್ವಾ ಅಂತ. ಈಗ ನಾವು ಕಟ್ಟಿಕೊಂಡು ಹೋಗ್ತೇವೆ, ಬೇರೆಯವರು ಕಟ್ಟಿರುವ ಸಮಸ್ಯೆ ಅಲ್ವಾ ಸರ್ ಅದು ಕಟ್ಟಿದ್ರೆ. ಅದಕ್ಕೆ ಏನು ನೀವೇನ್ ಮಾಡ್ತೀರಿ, ಈಗ ಬ್ಯಾರಿಕೇಡ್ ಹಾಕಿದಲ್ಲಿವರೆಗೆ ಮಾತ್ರ ಬಾರಿ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇರ್ತೀರಿ. ಅದಕ್ಕೆ ಈ ಸ್ವಲ್ಪ ಈ ಪೊಲೀಸ್ನವರು ಏನು ಬೈಕ್ ಅಲ್ಲಿ ಈ ಕಡೆ ಆ ಕಡೆ ಈ ಕಡೆ ಹೋಗ್ತಾ ಇದ್ದಾಗ ಸ್ವಲ್ಪ ಮನುಷ್ಯನಿಗೆ ಭಯ ಆದ್ರೂ ಹುಡ್ತದೆ ಅಂತ. ಇವಾಗ ಲೇಡೀಸ್ ಇನ್ಕ್ಲೂಡ್ ಲೇಡೀಸ್ ಅವರು ಒಂದು ಏನು ಮಾಸ್ಕ್ ಇಲ್ಲದೆ ಆ ತರ ವಾಕಿಂಗ್ ಮಾಡ್ತಾ ಇರ್ತಾರೆ ಸರ್. ಓಕೆ. ಎಸ್, ಅಂದ್ರೆ ಅವರು ಹೇಳಿರುವಂತಹ ವಿಚಾರಗಳು, ಗಸ್ತು ವ್ಯವಸ್ಥೆಗಳು ಟೂ ವೀಲರ್ನಲ್ಲಿ ಏನಾದ್ರೂ ಆಗಬೇಕು ಅನ್ನೋದು. ಬಹುಶಃ ಇಂತಹ ಒಂದು ಸಮಸ್ಯೆಯನ್ನು ನಾವು ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಗಮನಿಸ್ತೀವಿ ಅನ್ನೋದು. ಸರಿ, ಏನು ಹೇಳ್ತೀರಿ? ಈಗ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಬಂದಿದೆ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರ್ಯಾರು ಓಡಾಡ್ತಾರೆ ಎಲ್ಲರೂ ಕೂಡ ಮಾಸ್ಕ್ ಹಾಕೋಬೇಕು ಅಂತ ಹೇಳ್ಬಿಟ್ಟು ಗೈಡ್ಲೈನ್ ಬಂದಿದೆ. ಸೊ ಈಗ ಎಲ್ಲರೂ ಕೂಡ ಮಾಸ್ಕ್ ಧರಿಸೋದು ಕಂಪಲ್ಸರಿ ಆಗಿದೆ ಪಬ್ಲಿಕ್ ಪ್ಲೇಸ್ ನಲ್ಲಿ. ಅದು ಒಂದು. ಎರಡನೇದು, ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಬಹಳ ಸ್ಟ್ರೆಚ್ಡ್ ಆಗಿದೆ. ನಾವು ಚೆಕ್ ಪೋಸ್ಟ್ ಕೂಡ ಮೇಂಟೈನ್ ಮಾಡಬೇಕು, ಹೋಮ್ ಕ್ವಾರಂಟೈನ್ ವಿಸಿಟ್ಸ್ ಮಾಡಬೇಕು, ನೈಟ್ ರೌಂಡ್ಸ್ ಮಾಡಬೇಕು. ಸೊ ನಾವು ಸ್ವಲ್ಪ ಸ್ಟ್ರೆಚ್ ಆಗಿದ್ದೀವಿ. ಸೊ ಆ ಕಾರಣದಿಂದ ಎಲ್ಲ ಸಣ್ಣ ರೋಡ್ಗಳ ನಾವು ಕವರ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾ ಯಾವಾಗ್ಲೂ ಹೇಳೋದು, ಜನದ್ದು ಕೋಆಪರೇಷನ್ ಬೇಕು ನಮಗೆ. ಆತರ ಏನಾದ್ರು ಓಡಾಡ್ತಾ ಇರೋದಿದ್ರೆ ಜನ ಅವ್ರಿಗೆ ಹೇಳ್ಬೇಕು, ಇಲ್ಲಾಂದ್ರೆ ನಮ್ಮ ಪೊಲೀಸ್ ಅವ್ರಿಗೆ ಅವ್ರು ಇನ್ಫಾರ್ಮ್ ಮಾಡಿದ್ರೆ ಆ ಬೇಸಿಸ್ ಮೇಲೆ ಬಂದ್ಬೇಕಾದ್ರೆ ಅವರು ಚೆಕ್ ಮಾಡಿಬಿಟ್ಟು ಏನ್ ಆಕ್ಷನ್ ತಗೊಬಹುದು ಆ ಆಕ್ಷನ್ ನ ತಗೊಂತಾರೆ. ಎಸ್, ಅಂದ್ರೆ ಇಂಥ ಸಂದರ್ಭದಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ನೇರವಾಗಿ ಕಂಟ್ರೋಲ್ ರೂಮ್ಗೆ ಮಾಹಿತಿಯನ್ನು ಕೊಡಬೇಕು ಅಥವಾ ಡಿಸ್ಟ್ರಿಕ್ಟ್ 100 ನಮ್ದು ಪೊಲೀಸ್ ಕಂಟ್ರೋಲ್ ರೂಮ್ ಇದೆ. ಅದ್ ಬಿಟ್ಬಿಟ್ಟು 1077 24 hours DC ಅವ್ರದ್ದು ಕಂಟ್ರೋಲ್ ರೂಮ್ ಇದೆ. ಎರಡರಲ್ಲಿ ಎಲ್ಲಿ ಹೇಳಿದ್ರು ತೊಂದರೆ ಇಲ್ಲ. ನಮ್ದು ಫ್ಲೈಯಿಂಗ್ ಸ್ಕ್ವಾಡ್ಸ್ ಇರುತ್ತೆ, ಪೆಟ್ರೋಲ್ ವೆಹಿಕಲ್ಸ್ ಇರುತ್ತೆ. ಸೊ ಅವ್ರು ಇಮಿಡಿಯೇಟ್ ಆಗಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಮುಟ್ತಾರೆ. ಓಕೆ. ಎಸ್, ಇನ್ನಷ್ಟು ಮಾತನಾಡೋದಿದೆ, ಪ್ರಶ್ನೆಗಳು ಕೂಡ ಇದೆ, ಕರೆಗಳು ಕೂಡ ಬರ್ತಾ ಇದೆ. ವಾಪಸ್ ಬರ್ತೀನಿ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಸಣ್ಣ ವಿರಾಮ ನಂತರ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಆಫೀಸಲ್ಲಿ ನಿಮ್ಮ ಯಜಮಾನ್ರ ಲಂಚ್ ಬಾಕ್ಸ್ ಇಂದ ಬರ್ದಿದ್ದ ಸುವಾಸನೆ ನನ್ನ ಇಲ್ಲಿ ತನಕ ಬರೋ ಹಾಗೆ ಮಾಡ್ತು. ಸೀಕ್ರೆಟ್ ತಿಳ್ಕೊಳ್ಳೋಣ ಅಂತ ಬಂದೆ. ಸೀಕ್ರೆಟಾ? ಕುಟುಂಬವನ್ನ ಪ್ರೀತಿಸೋ ಪ್ರತಿಯೊಬ್ಬ ಮಹಿಳೆಯ ಆಯ್ಕೆ ಅರುಣಾ ಮಸಾಲ. ಯಾವುದೇ ಕಲಬೆರಕೆ ಇಲ್ಲದೆ ಅತ್ಯಂತ ಶುದ್ಧವಾಗಿ ಆಯ್ದ ಸಾಂಬಾರು ಪದಾರ್ಥ ಬಳಸಿ ತಯಾರಿಸುವ ಪಾರಂಪರಿಕ ರುಚಿಯ ಪ್ರತೀಕ ಅರುಣಾ ಮಸಾಲ. In your quest for the perfect home, choose the address that stands apart. Land Trades Solitaire, situated at Hattil, the perfect location with splendid amenities and facilities and a spectacular view too. Land Trades Solitaire, it's where you deserve to live. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक
Thank you, Corona Warriors. Thank you. Thank you, Priya. Good job. Thank you. Stay home, stay safe. Thank you, Corona Warriors, for saving us. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಲು ಇಲ್ಲಿದೆ ಸುಲಭ ವಿಧಾನ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿರುವ ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡಿ. ತಮ್ಮ ವಿವರಗಳನ್ನು ನೀಡಿ ಆಕ್ಟಿವೇಟ್ ಮಾಡಿ. ಲೊಕೇಶನ್ ಶೇರಿಂಗ್ ಮತ್ತು ಬ್ಲೂಟೂತ್ ಅನ್ನು ಯಾವಾಗಲೂ ಆನ್ ನಲ್ಲಿ ಇಡಿ. ಒಂದು ವೇಳೆ ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿ ತಮ್ಮ ಸಮೀಪಕ್ಕೆ ಬಂದಲ್ಲಿ ನಿಮ್ಮ ಫೋನ್ ಮುನ್ನೆಚ್ಚರಿಕೆ ನೀಡುತ್ತದೆ. ಇದರಿಂದ ನೀವು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬಹುದು. 13 ಭಾಷೆಗಳಲ್ಲಿ ಲಭ್ಯವಿರುವ ಈ ಆಪ್ನಲ್ಲಿ ಕೊರೋನಾ ಸೋಂಕನ್ನು ತಡೆಯಲು ಹಲವಾರು ಮಾಹಿತಿಯನ್ನು ಸಹ ಪಡೆಯಬಹುದು. ಇದಲ್ಲದೆ ರಾಜ್ಯ ಸರ್ಕಾರ ವಾಟ್ಸ್ಆಪ್ನಲ್ಲಿ ಕೊರೋನಾ ಸಹಾಯ ವೇದಿಕೆ ತೆರೆದಿದ್ದು, ನಾಗರಿಕರು ಸಂದೇಶ ಕಳಿಸಿ ಕರ್ನಾಟಕದ ಇತ್ತೀಚಿನ ಮತ್ತು ಅಧಿಕೃತ ಮಾಹಿತಿಗಳನ್ನು ಪಡೆಯಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ನಿರ್ದೇಶನದಂತೆ ತಾವೆಲ್ಲರೂ ಆರೋಗ್ಯ ಸೇತು ಆಪ್ ಬಳಸಿ ಸುರಕ್ಷಿತ ಅಂತರ ಮತ್ತು ಸಲಹೆಗಳನ್ನು ಪಾಲಿಸಿ. ಇದಲ್ಲದೆ ನಮ್ಮ ಸರ್ಕಾರ ಕೊರೋನಾ ಸಹಾಯವಾಣಿಯನ್ನ ವಾಟ್ಸಾಪ್ ಗ್ರೂಪ್ನಲ್ಲಿ ಆರಂಭಿಸಿದೆ. ಇದರ ಉಪಯೋಗವನ್ನ ತಾವೆಲ್ಲರೂ ಬಳಸಿಕೊಳ್ಳಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ನಾವು ಫೆಬ್ರವರಿ ತಿಂಗಳಿಂದನೇ ಈ ಕೋವಿಡ್ ಸಂಬಂಧಪಟ್ಟಾಗೆ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಯಾರ್ಯಾರು ಫಾರಿನ್ ಟ್ರಾವೆಲ್ ಹಿಸ್ಟ್ರಿ ಇದ್ರೋ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಅವ್ರ ಕ್ವಾರಂಟೈನ್ನ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಅನೇಕ ಬಾರಿ ಕೂಡ ಮನವಿ ಮಾಡಿದ್ದೀವಿ ಸಾರ್ವಜನಿಕರಲ್ಲಿ. ಏನು ಅಂದರೆ, ನಿಮ್ದೇನಾದರೂ ಫಾರಿನ್ ಟ್ರಾವೆಲ್ ಹಿಸ್ಟ್ರಿ ಇದ್ದು ಅದು ಕೈ ತಪ್ಪು ಹೋಗಿದೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ. ಎರಡನೇದಾಗಿ, ನಿಮ್ಗೆ ಯಾವ್ದಾದ್ರು ಕೋವಿಡ್ ರಿಲೇಟೆಡ್ ಸಿಂಪ್ಟಮ್ಸ್ ಅಂದರೆ ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಗಂಟಲು ನೋವು ಇರ್ಬೋದು, ಅಥವಾ ಬ್ರೆತ್ಲೆಸ್ನೆಸ್ ಇರ್ಬೋದು, ಈ ರೀತಿ ಯಾವ್ದಾದ್ರು ತೊಂದರೆ ಬಂತು ಅಂದರೆ ಇಮಿಡಿಯೇಟಾಗಿ ಮೆಡಿಕಲ್ ಇಂಟರ್ವೆನ್ಷನ್ ಸೀಕ್ ಮಾಡಿ ಅಂತ ಹೇಳಿದ್ದೀವಿ ನಾವು. ಆದರೆ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅಂದರೆ, ಹಲವಾರು ಜನ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು, ಏನಾದರೂ ಜ್ವರ ಅಂತ ಬಂದರೆ ಇಮಿಡಿಯೇಟಾಗಿ ತಿಳಿಸ್ದೇ ಇರೋದು, ಅಥವಾ ಲೋಕಲಿ ಎಲ್ಲಾದರೂ ಟ್ರೀಟ್ಮೆಂಟ್ ತೊಗೊಳ್ಳೋದು, ಈ ರೀತಿ ಮಾಡ್ತಾ ಇದ್ದೀರಾ. ದಯವಿಟ್ಟು ಯಾವುದೇ ಕೋವಿಡ್ ರಿಲೇಟೆಡ್ ಸಿಂಪ್ಟಮ್ಸ್ ಬಂದರೂ ಕೂಡ ಫೀವರ್ ಕ್ಲಿನಿಕ್ಗಳಿಗೆ ಮಾತ್ರ ನೀವು ತೋರಿಸ್ಬೇಕಾಗತ್ತೆ. ಈಗಾಗಲೇ ಹೇಳಿರೋ ಹಾಗೆ ಫೀವರ್ ಕ್ಲಿನಿಕ್ಸ್ ನಮ್ದೆಲ್ಲ ಮೆಡಿಕಲ್ ಕಾಲೇಜಸಲ್ಲಿದೆ, ಎಲ್ಲ ತಾಲೂಕ್ ಆಸ್ಪತ್ರೆಗಳಲ್ಲಿದೆ, ಮತ್ತು ನಮ್ಮ ವೆನ್ಲಾಕಲ್ಲೂ ಕೂಡ ಇದೆ. ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ, ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದರೂ ನೀವು ಫೀವರ್ ಕ್ಲಿನಿಕ್ಗೆ ತೋರಿಸ್ಬೇಕಾಗತ್ತೆ. ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದರೂ ದಯವಿಟ್ಟು ಕಾಯಬೇಡಿ, ಅದನ್ನು ಇಮಿಡಿಯೇಟಾಗಿ ವೈದ್ಯಾಧಿಕಾರಿಗಳ ಗಮನಕ್ಕೆ ತನ್ನಿ. ಎಷ್ಟು ಬೇಗ ನೀವು ಜಿಲ್ಲಾಡಳಿತಕ್ಕೆ ಈ ಇನ್ಫಾರ್ಮೇಷನ್ ಕೊಡ್ತೀರೋ ಅಷ್ಟು ಬೇಗ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡ್ಬೋದಾಗುತ್ತೆ. ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ಅನೇಕ ರೀತಿಯ ಕ್ರಮ ಕೈಗೊಂಡಿದ್ರಿಂದಾನೇ 12 ಜನ ಯಾರು ಬಂದಿದ್ರು ಅವರೆಲ್ಲ ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿ ಹೋಗಿದ್ದಾರೆ. ಇಲ್ಲಿ ತನಕ ಸಾರ್ವಜನಿಕರಿಂದ ತುಂಬಾ ಸಹಕಾರ ನೀಡಿದೆ. ಆದರೆ ಈಗ ಇನ್ನೂ ಜಾಗರೂಕರಾಗಿರುವಂತಹ ಒಂದು ಸಮಯ ಬಂದಿದೆ. ಕೋವಿಡ್-19 ಹರಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಸಾಮಾಜಿಕ ಕರ್ತವ್ಯವಾಗಿದೆ. ಆದ್ದರಿಂದ ಎಲ್ಲರೂ ಈ ಕರ್ತವ್ಯವನ್ನು ಪಾಲಿಸಬೇಕು ಅಂತ ನಾನು ಮತ್ತೊಮ್ಮೆ ಕೋರ್ಕೊಳ್ತೀನಿ. ಮತ್ತೊಮ್ಮೆ ಸ್ವಾಗತ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು BM ಲಕ್ಷ್ಮೀ ಪ್ರಸಾದ್ ಅವರು ನಮ್ಮ ಜೊತೆಗೆ ಇದ್ದಾರೆ. ವೀಕ್ಷಕರೇ, ತಮಗೆ ಅನೇಕ ಗೊಂದಲಗಳಿರ್ಬೋದು, ಪ್ರಶ್ನೆಗಳಿರ್ಬೋದು, ಅದಕ್ಕೆ ಉತ್ತರವನ್ನು ಪಡೆದುಕೊಳ್ಳಬಹುದು. ಅದರ ಜೊತೆಗೆ ಪೊಲೀಸ್ ಇಲಾಖೆ ಇಷ್ಟರವರೆಗೆ ಏನು ಕೆಲಸ ಕಾರ್ಯಗಳನ್ನು ಮಾಡಿದೆ ಅದರ ಬಗ್ಗೆ ಖಂಡಿತವಾಗ್ಲೂ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಬಹುದು. ಕರೆ ಮಾಡಿ ಧನ್ಯವಾದಗಳನ್ನು ಕೂಡ ಅರ್ಪಿಸುವಂತಹ ಅವಕಾಶಗಳು ಈ ಸಂದರ್ಭದಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸುವಂಥದ್ದು. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅಂದರೆ
ಅಂದ್ರೆ ಎಂತಹ ಸಂದರ್ಭ ಬಂದರೂ ಕೂಡ ಕೆಲವೊಂದು ಕಿಡಿಗೇಡಿ ಕೃತ್ಯಗಳು ಆಗುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ ಸರ್. ಅಂದ್ರೆ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿ, ಇಡೀ ದೇಶವೇ ಲಾಕ್ಡೌನ್ ಆಗಿದೆ, ಎಲ್ಲರೂ ಕೂಡ ತೊಂದರೆ ಅನುಭವಿಸ್ತಾ ಇದ್ದಾರೆ, ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸುಳ್ಳು ಸಂದೇಶಗಳನ್ನ ಹರಡುವಂತಹ ಪ್ರಕರಣಗಳು ನಡೀತಾ ಇದೆ. ಅದರ ಜೊತೆಗೆ ಈ ಒಂದು ಸೋಂಕಿತರು ಅಥವಾ ಶಂಕಿತ ವ್ಯಕ್ತಿಗಳು ಯಾರಿದ್ದಾರೋ ಅವರ ಮಾಹಿತಿಗಳನ್ನ ಬಹಿರಂಗಪಡಿಸಬಾರದು ಅನ್ನುವಂತಹ ಆದೇಶಗಳಿರುವಂತದ್ದು, ಅದನ್ನ ಉಲ್ಲಂಘನೆ ಮಾಡುವಂತಹ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಏನ್ ಹೇಳ್ತೀರಿ ಸರ್ ಇಂತಹ ಬಗ್ಗೆ? ಇದು ಬಹಳ ಅನ್ಫಾರ್ಚುನೇಟ್ ಈ ತರ ಆಗೋದು ಇನ್ಸಿಡೆಂಟ್. ಈಗ ಮೊನ್ನೆ ಒಂದು ಇನ್ಫೆಕ್ಷನ್ ಆಗಿ ಯಾರ್ದು ಡೆತ್ ಆಯ್ತು, ಅದಾದ್ಮೇಲೆ ನಂತರ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಮತ್ತೆ ಫೇಸ್ಬುಕ್ ನಲ್ಲಿ ಬಹಳ ಜನ ಅವ್ರದ್ದು ಭಾವಚಿತ್ರ ಹಾಕ್ಬಿಟ್ಟು ಕಮೆಂಟ್ಸ್ ಮಾಡೋದು, ಹಾಗೆ ಹೀಗೆ ಬಹಳ ಮ್ಯಾನ್ಯುರ್ಲೆಸ್ ಆಗಿ ಬಿಹೇವ್ ಮಾಡಿದ್ದಾರೆ. ಸೊ ಈ ಪ್ರಕಾರ ನಾವು ಕೇಸ್ ಕೂಡ ರಿಜಿಸ್ಟರ್ ಮಾಡಿದೀವಿ ಆಲ್ರೆಡಿ. ಮತ್ತೆ ನಾವು ಆಲ್ರೆಡಿ ಎಲ್ಲರಿಗೆ ಹೇಳಿದೀವಿ ಈ ತರ ಯಾರ್ಯಾರು ಮಾಡ್ತಾರೆ ಅವ್ರದ್ದೆಲ್ಲರದು ಕೂಡ ನಾವು ಕೇಸಲ್ಲಿ ಆಲ್ರೆಡಿ ಏನ್ ಕೇಸ್ ಆಗಿದೆ ಅದ್ರನ್ನೆಲ್ಲ ಆಡ್ ಮಾಡ್ತೀವಿ ಅಂತ. ಬಟ್ ನಾನು ಜನರಲಿ ಏನ್ ರಿಕ್ವೆಸ್ಟ್ ಮಾಡೋದು ಅಂದ್ರೆ ಯಾರು ಕೂಡ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ಅವ್ರದ್ದೊಬ್ರು ಡೆತ್ ಆಗಿರೋ ಅವ್ರದ್ದು ಫ್ಯಾಮಿಲಿಗೆ ಹರ್ಟ್ ಆಗುತ್ತೆ, ಅದು ಲೀಗಲಿ ಕೂಡ ತಪ್ಪಿದೆ. ನಮ್ದು ಆಲ್ರೆಡಿ ಎಪಿಡೆಮಿಕ್ ಡಿಸೀಸಸ್ ಆಕ್ಟ್ ಮತ್ತೆ NDMA ಅಡಿ ಆರ್ಡರ್ ಆಗಿದೆ, ಯಾರು ಕೂಡ ಐಡೆಂಟಿಟಿ ರಿವೀಲ್ ಮಾಡಬಾರ್ದು ಅಂತ. ಅದ್ರ ಜೊತೆಗೆ ಸ್ವಲ್ಪ ಇನ್ಫ್ಲಮೇಟರಿ ಅಥವಾ ಇನ್ಸೈಟ್ ಮಾಡೋ ಹಾಗೆ ಮೆಸೇಜಸ್ ಯಾರನ್ನೋ ಮಾಡಿದ್ರೆ ನಾವು ಬಹಳ ಸ್ಟ್ರಿಕ್ಟ್ ಆಗಿ ಲಾನ ಎನ್ಫೋರ್ಸ್ ಮಾಡ್ತೀವಿ. ಈ ತರ ಮಾಡ್ಲಿಕ್ಕೆ ಯಾರಿಗೆ ಕೂಡ ಆಸ್ಪದ ಕೊಡುವುದಿಲ್ಲ ನಾವು. ಅಂದ್ರೆ ಇದು ಒಂದು ಕಠಿಣವಾದ ಸಂದೇಶವನ್ನ ತಾವು ಕೊಡ್ತಾ ಇರುವಂತದ್ದು, ಯಾರು ಕೂಡ ಇಂತಹ ಕೃತ್ಯಗಳನ್ನ ಮಾಡಬಾರ್ದು ಅನ್ನುವಂಥದ್ದು. ಸೊ ಇದರಿಂದ ಆಗುವಂತ ಇಂಪ್ಯಾಕ್ಟ್ಗಳು ಏನು ಅನ್ನೋದು ಸರ್, ಅಂದ್ರೆ ಈ ತರ ಆದಾಗ ಸೊ ಸಮಾಜದ ಮೇಲೆ ಆಗುವಂತಹ ಪರಿಣಾಮಗಳು ಏನು ಅನ್ನೋಂಥದ್ದು? ಈಗ ಸಮಾಜದಲ್ಲಿ ಏನಾಗುತ್ತೆ, ಮೇನ್ಲಿ ಫಸ್ಟ್ ಯಾರು ವಿಕ್ಟಿಮ್ ಇದ್ದಾರೆ ಅವ್ರ ಫ್ಯಾಮಿಲಿಗೆ ಬಹಳ ತೊಂದರೆ ಆಗುತ್ತೆ, ನೋವು ಉಂಟಾಗುತ್ತೆ. ಅವ್ರ ಬಗ್ಗೆ ಅವಹೇಳನಕಾರಿ ಹೇಳ್ದ ಅವ್ರಿಗೆ ಅವ್ರು ನಮ್ಗೆ ಫೋನ್ ಮಾಡ್ಬಿಟ್ಟು ನಾವ್ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಳ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಈ ತರ ಆಗ್ಬಾರ್ದು ಸಮಾಜದಲ್ಲಿ. ಮತ್ತೆ ಎರಡನೇದಾಗಿ ಕಮ್ಯುನಿಟೀಸ್ ಮಧ್ಯ ಸ್ವಲ್ಪ ಡಿಸ್ಟೆನ್ಸಿಂಗ್ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಸೊಸೈಟಿ ಮೇಲೆ ರಾಮಿಫಿಕೇಶನ್ಸ್ ಬಹಳ ಇರುತ್ತೆ. ಸೊ ಯಾರೇ ಶೇರ್ ಮಾಡೋದಾಗ್ಲಿ ಫಾರ್ವರ್ಡ್ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಿ ಮಾಡ್ಬೇಕು, ಇದು ಮಾಡೋದ್ರಿಂದ ಬೇರೆ ಯಾರಿಗಾರೋ ತೊಂದರೆ ಆಗುತ್ತಾ ಅಂತ ಹೇಳ್ಬಿಟ್ಟು. ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂದ್ರೆ ಮಾಡಬಾರ್ದು. ಮತ್ತೊಂದು ಕರೆ ಇದೆ ಸರ್, ಮಾತಾಡಿ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಎಸ್, ತಮ್ಮ ಹೆಸರು ಸರ್? ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ವಿಟ್ಲದಿಂದ ಅಬೂಬಕ್ಕರ್ ಅನಿಲಕಟ್ಟೆ. ಎಸ್, ಅಬೂಬಕ್ಕರ್ ಅನಿಲಕಟ್ಟೆ ಅವರು ವಿಟ್ಲದಿಂದ. ಎಸ್ ಮಾತನಾಡಿ, ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ಎಸ್ ಮಾತಾಡಿ ಸರ್, ಮಾತಾಡಿ. ಹಲೋ ಹಲೋ, ಮಾತಾಡಿ ಸರ್, ಮಾತಾಡಿ. ಸರ್, ಈಗ ಸರ್ಕಾರ ಇವತ್ತು ಆರೋಗ್ಯ ಇಲಾಖೆಯವರಿಗೆ ಮತ್ತು ಕಂದಾಯ ಇಲಾಖೆಯವರಿಗೆಲ್ಲ ಒಂದು ವಿಶೇಷವಾದ ಇನ್ಶೂರೆನ್ಸ್ ಭದ್ರತೆ ಎಲ್ಲ ಮಾಡಿದೆ. ಇಲ್ಲೀಗ ಪೊಲೀಸರು ನಮಗೆ ಹಗಲಿರುಳು ಪ್ರಾಣದ ಹಂಗುದ್ರದ ನಮ್ಮನ್ನು ಇಲ್ಲಿ ಕಾಯ್ತಾ ಇದ್ದಾರೆ. ಅವರಿಗೆ ಸರ್ಕಾರ ಯಾವ ಒಂದು ಭದ್ರತೆ ಮಾಡಿದೆ ಅಂತೆ? ಎಸ್ ಸರ್, ಅಂದ್ರೆ ಪೊಲೀಸರಿಗೆ ಏನು ಭದ್ರತೆಗಳಾಗಿದೆ, ಈಗ ಆರೋಗ್ಯ ಕಾರ್ಯಕರ್ತೆಯರು ಅಥವಾ ಇನ್ನಿತರ ಅಧಿಕಾರಿಗಳಿಗೆ ಒಂದು ವಿಮೆಯ ವ್ಯವಸ್ಥೆಗಳಾಗಿದೆ, ಪೊಲೀಸ್ ಇಲಾಖೆಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಏನಿದೆ ಅನ್ನುವಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸರ್. ನಾವು ಹೆಲ್ತ್ ರಿಲೇಟೆಡ್ ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದೀವಿ. ನಾವೆಲ್ಲ ಸಿಬ್ಬಂದಿಗಳಿಗೆ ಹೇಗೆ ಇರಬೇಕು, ಕೊರೋನಾ ಬರ್ದೇ ಇರೋಗೆ ಹೇಗೆ ತಮ್ಮನ್ನ ನೋಡ್ಕೊಬೇಕು ಅದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಕೊಟ್ಟಿದ್ದೀವಿ. ಎರಡನೇದಾಗಿ ಯಾರ್ಯಾರು ಡ್ಯೂಟಿನಲ್ಲಿ ಇರ್ತಾರೆ ಆಕ್ಟಿವ್ ಆಗಿ ಎಲ್ಲರಿಗೂ ಕೂಡ ಡೈಲಿ ಒಂದೊಂದು ಮಾಸ್ಕ್ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ಸೊ ಮಾಸ್ಕ್ ಏನು ಕೊರತೆ ಇಲ್ಲ. ಮತ್ತೆ ಹ್ಯಾಂಡ್ ಸ್ಯಾನಿಟೈಸರ್ ಕೂಡ ಇಶ್ಯೂ ಮಾಡಿದೀವಿ. ಮತ್ತೆ ನಾವು PP ಕಂಪ್ಲೀಟ್ ಕಿಟ್ ಬರುತ್ತೆ ಎಕ್ಸ್ಪೋಸ್ ಆಗದೆ ಇರಂಗೆ ನೋಡ್ಕೊಳ್ಳಿಕ್ಕೆ, ಅದು ಕೂಡ ಬೇಕಾಗಿರೋ ಜಾಗದಲ್ಲಿ ವಿತರಣೆ ಮಾಡ್ತಾ ಇದೀವಿ. ಮತ್ತೆ ಫೇಸ್ ಮಾಸ್ಕ್ ನೆಕ್ಸ್ಟ್ ನಾವು ಪ್ರೊಕ್ಯೂರ್ ಮಾಡ್ತಾ ಇದೀವಿ. ಚೆಕ್ ಪೋಸ್ಟ್ ನಲ್ಲಿ ಇದ್ದಾಗ ಅವರು ಟ್ರಕ್ ಅವರು ಮಾತಾಡ್ಬೇಕಾದ್ರೆ ಮೇಲಿಂದ ಕೆಳಗೆ ಮಾತಾಡ್ತಾರೆ, ಅಥವಾ ಜನರ ಜೊತೆ ಸ್ವಲ್ಪ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಾರೆ. ಸೊ ಅವಾಗ ಅವ್ರದ್ದು ಏನು ಕೂಡ ಅವ್ರದ್ದು ಮುಖ ಮೇಲೆ ಬರಬಾರ್ದು ಅಂತ ಹೇಳ್ಬಿಟ್ಟು ಫೇಸ್ ಮಾಸ್ಕ್ ಅಲ್ಲ ಫೇಸ್ ಶೀಲ್ಡ್ ಕೂಡ ನಾವು ನೆಕ್ಸ್ಟ್ ಪ್ರೊಕ್ಯೂರ್ ಮಾಡ್ತಾ ಇದೀವಿ. ಸೊ ಸಿಬ್ಬಂದಿಗೆ ಹೆಲ್ತ್ ರಿಲೇಟೆಡ್ ಏನೇನು ಕೊಡ್ಬೇಕು ಅದನ್ನ ಎಲ್ಲ ನಾವು ಕೊಡ್ತಾ ಇದೀವಿ, ಎಲ್ಲ ತರ ಫೆಸಿಲಿಟೇಟ್ ಮಾಡ್ತಾ ಇದೀವಿ. ಇನ್ನು ಉಳಿದಂತೆ ಅವ್ರದ್ದು ಫ್ಯಾಮಿಲಿ ಮ್ಯಾಟರ್ಸ್ ಬರುತ್ತೆ. ಈಗ ಇವರೆಲ್ಲ ಆಚೆ ಬಂದು ಕೆಲಸ ಮಾಡ್ತಾ ಇರೋದ್ರಿಂದ ಅವ್ರ ಫ್ಯಾಮಿಲಿಗೆ ಈಗ ನಮ್ದು 7-8 ಗಂಟೆ ತನಕ ಓಪನ್ ಇರುತ್ತೆ. ಅವ್ರಿಗೆ ಸಪ್ಲೈ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಮ್ದೊಂದು ಪೊಲೀಸ್ ಕ್ಯಾಂಟೀನ್ ಇದೆ. ಸೊ ಯಾರ್ಯಾರಿಗೆ ಏನೇನ್ ಬೇಕೋ ಅದನ್ನ ಸ್ಟೇಷನ್ ಅಲ್ಲೇ ಲಿಸ್ಟ್ ಮಾಡ್ಕೊಂಡ್ಬಿಟ್ಟು ಪೊಲೀಸ್ ಕ್ಯಾಂಟೀನ್ ಇಂದ ಸರಬರಾಜು ಮಾಡ್ಲಿಕ್ಕೆ ಕೂಡ ನಾವು ಸಿಸ್ಟಮೈಸ್ ಮಾಡಿದೀವಿ. ಮತ್ತೆ ಅಕಸ್ಮಾತ್ ಯಾರಿಗಾರೋ ಪೊಲೀಸ್ ಅದರಿಂದ ಕೊಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಲೋಕಲಿ ಅವ್ರ ಏರಿಯಾನಲ್ಲಿ ಯಾವ್ದು ಶಾಪ್ ಇದೆ ಅವ್ರ ಜೊತೆ ಮಾತಾಡ್ಕೊಂಡ್ಬಿಟ್ಟು ಅವ್ರಿಗೆ ಲೈನ್ಸ್, ನಮ್ದು ಪೊಲೀಸ್ ಲೈನ್ಸ್ ಇರುತ್ತೆ, ಕ್ವಾರ್ಟರ್ಸ್ ಇರುತ್ತೆ, ಅಲ್ಲಿಗೆ ಸಪ್ಲೈ ಮಾಡ್ಲಿಕ್ಕೆ ಕೂಡ ಲೋಕಲ್ ಸ್ಟೇಷನ್ಸ್ ಅಲ್ಲಿ ವ್ಯವಸ್ಥೆ ಆಗಿದೆ. ಅಂದ್ರೆ ಸಿಬ್ಬಂದಿಗಳ ಸುರಕ್ಷತೆಯ ಬಗ್ಗೆ ಕೂಡ ಇಲ್ಲಿ ಗಮನವನ್ನು ಹರಿಸಲಾಗ್ತದೆ, ಅವ್ರದ್ದು ಫ್ಯಾಮಿಲಿ ಬಗ್ಗೆ ಕೂಡ. ಅಂದ್ರೆ ಯಾವುದೇ ರೀತಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳಾಗದ ಹಾಗೆ ವ್ಯವಸ್ಥೆಗಳಾಗಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ. ಅವರು ಕೂಡ ಅಂದ್ರೆ ಅತ್ಯಂತ ರಿಸ್ಕ್ಗೆ ಎಕ್ಸ್ಪೋಸ್ ಆಗುವಂತಹ ಕಾರಣಕ್ಕಾಗಿ ಭದ್ರತೆ ಸುರಕ್ಷತೆ ಬೇಕೇ ಬೇಕು ಆ ನಿಟ್ಟಿನಲ್ಲಿ ಅನ್ನುವಂಥದ್ದು
ಎಸ್, ಅದರ ಜೊತೆಗೆ ನಾವು ಮಾತನಾಡ್ತಾ ಇದ್ವಿ ಅಂದ್ರೆ ಈ ರೀತಿ ಅವರ ಮಾಹಿತಿಗಳನ್ನ ಬಹಿರಂಗಪಡಿಸೋದ್ರಿಂದ ಅಲ್ಲ ಆಗತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ನಾವು ನೋಡ್ತಾ ಇರುವಂತಹ ವಿದ್ಯಮಾನಗಳು ಬಹುಶಃ ಉಪ್ಪಿನಂಗಡಿಯ ಪ್ರಕರಣಕ್ಕೂ ಅದೇ ರೀತಿಯ ಒಂದು ಲಿಂಕ್ ಇದೆ ಅಂದ್ರೆ ಇರುವಂತಹ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಹೆದರುವಂಥದ್ದು, ಸಿಂಪ್ಟಮ್ಸ್ ಇದ್ರೆ ಹೇಳಿಕೊಂಡು ತಪಾಸಣೆ ಮಾಡುವಂಥದ್ದಾಗ್ಲಿ, ಎಲ್ಲರೂ ಕೂಡ ಹಿಂಜರಿತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಂತಹವರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಎಲ್ಲರೂ ಒಂದು ಅರ್ಥ ಮಾಡ್ಕೊಬೇಕು, ಯಾರಿಗಾರೋ ಏನಾರೋ ತೊಂದರೆ ಇದ್ರೆ, ಅದು ಜ್ವರ ಇರ್ಬೋದು, ಶೀತ, ನೆಗಡಿ ಅಥವಾ ಕೆಮ್ಮು ಅಥವಾ ಬ್ರೀದಿಂಗ್ ನಲ್ಲಿ ಉಸಿರಾಟದಲ್ಲಿ ಏನಾರೋ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ತಕ್ಷಣ ಹಾಸ್ಪಿಟಲ್, ನಮ್ದು ಫೀವರ್ ಕ್ಲಿನಿಕ್ಸ್ ಅಂತ ಹೇಳ್ಬಿಟ್ಟು ಪ್ರತಿ ತಾಲೂಕಿನಲ್ಲಿ ಹಾಸ್ಪಿಟಲ್ ಅಲ್ಲಿ ಓಪನ್ ಮಾಡಿದ್ದಾರೆ. ಅಲ್ಲಿಗೆ ಹೋಗಿ ಅವ್ರನ್ನ ತೋರಿಸ್ಕೊಬೇಕು, ಚೆಕ್ಅಪ್ ಮಾಡಿಸ್ಕೊಬೇಕು. ಈಗ ಜನ ಯಾಕೆ ಹಿಂಜರಿತಾ ಇದ್ದಾರೆ ಅಂದ್ರೆ ಅವ್ರ ಹತ್ರ ಚೆಕ್ಅಪ್ ಮಾಡಿಸ್ಕೊಂಡು ಅವ್ರಿಗೇನಾರೋ ತಗೊಂಡೋಗ್ಬಿಟ್ಟು ವೆನ್ ಲಾಕ್ ಅಲ್ಲಿ ಹಾಕ್ತಾರೆ ಅಥವಾ ಎಲ್ಲಾರೋ ತಗೊಂಡೋಗಿ ಇಡ್ತಾರೆ ಅಂತ ಹೇಳ್ಬಿಟ್ಟು ಜನಗೆ ಸ್ವಲ್ಪ ಭಯ ಇದೆ. ಆತರ ಆಗೋದಿಲ್ಲ. ಅವ್ರಿಗೆ ಸಿಂಪ್ಟಮ್ಸ್ ಇದೆ ಅಂದ್ರೆ ಮಾತ್ರ ಸಪರೇಟ್ ಕ್ವಾರಂಟೈನ್ ಫೆಸಿಲಿಟೀಸ್ ಇದೆ ನಮ್ದು. ಅದು ಹಾಸ್ಟೆಲ್ ಅಲ್ಲಿ ಇರುವಂತದ್ದು ಚೆನ್ನಾಗೇ ಇರೋದು ರೂಮ್ ಇದೆ, ಅಥವಾ ಹಾಸ್ಪಿಟಲ್ ನಲ್ಲೇನೆ ಸಪರೇಟ್ ಆಗಿ ಕ್ವಾರಂಟೈನ್ ಮಾಡಿಟ್ಟಿರುವಂತ ರೂಮ್ಸ್ ಇದೆ. ಅಲ್ಲಿ ಯಾವುದೇ ಕೂಡ ಪ್ರಾಬ್ಲಮ್ ಆಗುವಂತ ವಿಷಯ ಬರುವುದಿಲ್ಲ ಅವರಿಗೆ. ಅವ್ರಿಗೆ ಊಟ ತಿಂಡಿ ಕೂಡ ನಾವೇ ಸಪ್ಲೈ ಮಾಡ್ತೀವಿ. ಅವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಇರುತ್ತೆ, ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಟಾಯ್ಲೆಟ್ ಬಾತ್ರೂಮ್ಸ್ ಕ್ಲೀನ್ ಆಗಿ ರೆಡಿ ಆಗಿದೆ. ಸೊ ಯಾರಿಗೆ ಕೂಡ ಏನು ಭಯ ಪಡುವಂತ ನೆಸೆಸಿಟಿ ಇಲ್ಲ. ಸಿಂಪ್ಟಮ್ಸ್ ಇದೆ ಅಂದ್ರೆ ದಯವಿಟ್ಟು ಕೂಡ ಫೀವರ್ ಕ್ಲಿನಿಕ್ಗೆ ಬಂದು ನಿಮ್ದು ಚೆಕ್ಅಪ್ ಮಾಡಿಸ್ಕೊಳ್ಳಿ. ಇದು ಬರೀ ನಿಮ್ಮ ಹಿತದೃಷ್ಟಿಯಿಂದ ಅಲ್ಲ, ನಮ್ದು ಎಲ್ಲರೂ ನಿಮ್ದು ಕುಟುಂಬದ್ದು ಮತ್ತೆ ನಿಮ್ದು ಏರಿಯಾದು, ನಿಮ್ದು ಕಂಪ್ಲೀಟ್ ಹಳ್ಳಿದು ಎಲ್ಲದ್ರದ್ದು ಕೂಡ ಹಿತದೃಷ್ಟಿ ಆಂಗಲ್ ಇಂದ ಎಲ್ಲರೂ ಕೂಡ ಫೀವರ್ ಕ್ಲಿನಿಕ್ಗೆ ಬಂದು ಚೆಕ್ ಮಾಡಿಸ್ಕೊಬೇಕು. ಎಸ್, ಅಂದ್ರೆ ಅವರ ಸುರಕ್ಷತೆ, ಅವರ ಕುಟುಂಬದ ಸುರಕ್ಷತೆ ಜೊತೆಗೆ ಸಮಾಜದ ಸುರಕ್ಷತೆಯನ್ನ ಗಮನದಲ್ಲಿ ಇಟ್ಟುಕೊಳ್ಬೇಕಾಗತ್ತೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಿ ಯಾರಿಗೆಲ್ಲ ಲಕ್ಷಣಗಳಿದೆಯೋ ಅವರು ತಪಾಸಣೆಯನ್ನ ಮಾಡಿಸಿಕೊಳ್ಳುವಂಥದ್ದು ಅಗತ್ಯ ಅನ್ನುವಂತಹ ಮಾತುಗಳು. ಅದರ ಜೊತೆಗೆ ಸರ್, ನಾವು ಒಂದು ವಿಚಾರವನ್ನ ಗಮನಿಸಿರುವಂಥದ್ದು, ಬಹುಶಃ ಚಿಕ್ಕಮಗಳೂರು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಡೆಯಿಂದ ಗೂಡ್ಸ್ ತಗೊಂಡು ಹೋಗುವಂತಹ ಪ್ರತಿಯೊಂದು ವಾಹನಗಳನ್ನ ಕೂಡ ಅಲ್ಲಿ ತೊಳೆದುಕೊಂಡೇ ಮತ್ತೆ ಜಿಲ್ಲೆಗೆ ಪ್ರವೇಶವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು. ಸೊ ಆ ರೀತಿಯ ಪ್ರಯತ್ನಗಳು ನಮ್ಮ ಜಿಲ್ಲೆಯಲ್ಲೂ ಕೂಡ ಮಾಡಬಹುದಾ, ಆಗುತ್ತಾ ಅನ್ನುವಂಥದ್ದು ಹೇಗೆ? ನಮ್ಮ ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಕೇರಳದಿಂದ ಯಾವ ಗಾಡಿ ಬರುತ್ತೆ ಅದನ್ನ ಸ್ಯಾನಿಟೈಸ್ ಮಾಡಿ ಬಿಡ್ತಾ ಇದ್ದಾರೆ. ಅದೇ ರೀತಿ ಚಿಕ್ಕಮಗಳೂರಿಂದ ನಮ್ ಕಡೆ ಯಾವ್ದು ಬರ್ತಾ ಇದೆ ಅದು ಅಲ್ಲಿ ಸ್ಯಾನಿಟೈಸ್ ಆಗಿ ಈ ಕಡೆ ಬರ್ತಾ ಇದೆ. ಸೊ ನಮ್ಗೆ ಮೇನ್ ಬರೋ ಚಿಕ್ಕಮಗಳೂರು, ಹಾಸನ ಮತ್ತೆ ಈ ಕಡೆ ಕೇರಳ ಇಂದ ಮತ್ತೆ ಉಡುಪಿ ಕಡೆಯಿಂದ. ಸೊ ಇಂಪಾರ್ಟೆಂಟ್ ಪ್ಲೇಸಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸ್ಯಾನಿಟೈಸ್ ಆಗಿ ಬರ್ತಾ ಉಂಟು. ಓಕೆ. ಆದರೆ ಜೊತೆಗೆ ತಾವು ಆಗ್ಲೇ ಒಂದು ಮಾತನ್ನ ಹೇಳಿದ್ರಿ, ಈ ಒಂದು ಅಂಗಡಿ ಮಳಿಗೆಗಳ ಮುಂದೆ ಮಾರ್ಕಿಂಗ್ ಮಾಡುವಂತಹ ವ್ಯವಸ್ಥೆಯನ್ನ ನಾವು ಮಾಡಿದ್ವಿ, ಅದಕ್ಕೆ ವರ್ತಕರು ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಇರುವಂತಹ ಪ್ರಶ್ನೆ, ಅಲ್ಲಿ ಸಾರ್ವಜನಿಕರ ಒಂದು ಸಹಕಾರದ ಕೊರತೆ ಎದುರಾಯ್ತಾ ಅನ್ನುವಂಥದ್ದು. ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಗಮನಿಸಿದ್ವಿ, ಜನರು ಬೆಳಗ್ಗಿನ ವೇಳೆ ಏಕಾಏಕಿ ರಾಶಿ ಬೀಳುವಂಥದ್ದು ಮಾರುಕಟ್ಟೆಗಳಲ್ಲಿ, ಜೊತೆಗೆ ಅಂಗಡಿಗಳ ಮುಂಭಾಗದಲ್ಲಿ. ಸೊ ಇದನ್ನೆಲ್ಲ ಗಮನಿಸಿದ್ರೆ ಜನರಲ್ಲಿ ಎಲ್ಲೋ ಒಂದು ಕಡೆ ಇನ್ನೂ ಕೂಡ ಇದರ ಒಂದು ಸೀರಿಯಸ್ನೆಸ್ ಅರ್ಥ ಆಗ್ಲಿಲ್ವಾ ಅನ್ನುವಂಥದ್ದು ಏನ್ ಹೇಳ್ತೀವಿ? ಸೀರಿಯಸ್ನೆಸ್ ಅರ್ಥ ಆಗಿಲ್ಲ ಅಂತ ಅಲ್ಲ, ಜನಕ್ಕೆ ರಿಯಲ್ ಸಿಚುವೇಶನ್ ಏನಿದೆ ಅದನ್ನ ಯಾರು ಕೂಡ ಇನ್ನ ನೋಡಿಲ್ಲ. ಎಷ್ಟು ಮಟ್ಟಿಗೆ ಇದು ಹೋಗ್ಬೋದು ಅಂತ ಯಾರಿಗೆ ಕೂಡ ಇನ್ನ ಅರಿವಾಗಿಲ್ಲ. ಮತ್ತೆ ಈ ಒಂದು ಯಾರೇ ಕೂಡ ಕ್ರೌಡಿಂಗ್ ಆದ್ರೂ ಕೂಡ ಅದು ಅನ್ಇಂಟೆನ್ಷನಲ್ ಆಗಿ ಆಗೋದು. ಯಾರು ಕೂಡ ನಾನು ಫೋರ್ಸಬ್ಲಿ ಹೋಗ್ಬಿಟ್ಟು ಕ್ರೌಡ್ ಮಾಡ್ಬೇಕು ಅಂತ ಮಾಡೋದಿಲ್ಲ. ಅವ್ರಿಗೆ ಆ ಅಂಡರ್ಸ್ಟ್ಯಾಂಡಿಂಗ್ ಇನ್ನ ಸ್ವಲ್ಪ ಬರೋದು ಬಾಕಿ ಇದೆ. ಸೊ ಅದಕ್ಕೆ ಈಗ ನಾವು ಮಾರ್ಕ್ ಹಾಕ್ಬಿಟ್ಟು ಅಂಗಡಿ ಅವರಿಗೇನೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರೋದು. ಯಾರೋ ಜನ ಬಂದ್ರೆ ಅವ್ರಿಗೆ ನಿಲ್ಸೋದು ಅಂಗಡಿ ಅವ್ರದ್ದು ಜವಾಬ್ದಾರಿ. ಇಲ್ಲಾಂದ್ರೆ ನಾವು ಅಂಗಡಿಗೆ ಒಂದು ನೋಟಿಸ್ ಸರ್ವ್ ಮಾಡ್ತೀವಿ, ಶಟರ್ ಡೌನ್ ಮಾಡ್ತೀವಿ. ಪದೇ ಆಗ್ತಾ ಇದ್ರೆ ಕೇಸ್ ಮಾಡ್ತೀವಿ ಅಂತ ನಾವು ಅಂಗಡಿ ಅವರಿಗೆ ಕ್ಲೀನ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದೀವಿ. ಸೊ ಲಾರ್ಜ್ಲಿ ಈಗ ಆತರ ಆಗ್ತಾ ಇಲ್ಲ, ಬಟ್ ಸ್ವಲ್ಪ ಕಡೆ ಆಗುತ್ತೆ. ಬಟ್ ಅದಾದ ಕೂಡಲೇ ನಮ್ಮ ಸಿಬ್ಬಂದಿ ಹೋದ ತಕ್ಷಣ ಅದು ರೆಗ್ಯುಲರೈಸ್ ಆಗ್ತಾ ಇದೆ. ಓಕೆ. ಸೊ ಹೋದ ಕೂಡಲೇ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನು ಹೋಮ್ ಕ್ವಾರಂಟೈನ್ಗಳ ಬಗ್ಗೆ ನಾವು ತಪಾಸಣೆಯನ್ನ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಸಿಬ್ಬಂದಿ ಕೂಡ ಹೋಗಿ ಅಲ್ಲಿ ನೋಡ್ಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ರಿ. ಸೊ ಇಂತಹ ಸಂದರ್ಭದಲ್ಲಿ ಏನಾದರೂ ಚಾಲೆಂಜ್ಗಳು ಅವರಿಗೆ ಎದುರಾಗಿಯಾ? ಈ ಬಗ್ಗೆ ತಮ್ಮ ಸಿಬ್ಬಂದಿಗಳು ತಮ್ಮ ಗಮನಕ್ಕೆ ಏನಾದರೂ ತಂದಿದ್ದಾರೆ ಅನ್ನುವಂಥದ್ದು? ಚಾಲೆಂಜ್ಗಳಂದ್ರೆ ಈಗ ನಮ್ಮ ಸಿಬ್ಬಂದಿ ಹೋದಾಗ ನಮ್ದು ಕೆಲಸ ಇರೋದು ಆಶಾ ಕಾರ್ಯಕರ್ತರು ಯಾರು ಹೋಗ್ತಾ ಇದ್ದಾರೆ ಅವ್ರಿಗೆ ಸೆಕ್ಯೂರಿಟಿ ಕೊಡೋದು ಒಂದು. ಇನ್ನು ಎರಡನೇದು ಹೋಮ್ ಕ್ವಾರಂಟೈನ್ ಅಲ್ಲಿರೋ ಎಲ್ಲೂ ಕೂಡ ತಿರುಗಾಡಬಾರ್ದು ಅಂತ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಅವ್ರದ್ದು 2 ಜನ ನೇಬರ್ಸ್ಗೆ ಆ ಕಡೆ ಈ ಕಡೆ ಇರೋರು ಪಕ್ಕದ ಮನೆಯವರಿಗೆ ನೋಟಿಸ್ ಇಶ್ಯೂ ಮಾಡಿದೀವಿ. ಇವ್ರು ಏನಾದ್ರು ಆಚೆ ಬಂದ್ರೆ ನಮ್ಗೆ ಇಮಿಡಿಯೇಟ್ ಆಗಿ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಮನೆಯವ್ರಿಗೆ ಕೂಡ ನೋಟಿಸ್ ಇಶ್ಯೂ ಮಾಡಿದೀವಿ, ನಮಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಅವ್ರದ್ದು ಮನೆ ಎದುರುಗಡೆ ಒಂದು ಸ್ಟಿಕ್ಕರ್ ಅಂಟಿಸಿದೀವಿ, ಇಲ್ಲಿ ಯಾರು ಕೂಡ ಒಳಗಡೆ, ಯಾಕಂದ್ರೆ ಬೇರೆಯವ್ರು ಯಾರು ಕೂಡ ಒಳಗಡೆ ಪ್ರವೇಶಿಸಬಾರ್ದು. ನಮ್ದು ಸಿಬ್ಬಂದಿ ಹೋದಾಗ ತೊಂದರೆಗಳಾಗಿರೋದು ಒಮ್ಮೊಮ್ಮೆ ಏನಂದ್ರೆ ಅವ್ರು ಬಹಳ ಹತ್ರ ನಿಂತ್ಕೊಂಡು ಮಾತಾಡೋದಿರುತ್ತೆ, ಅಥವಾ ಏರಿಯಾ ತುಂಬಾ ಕವರ್ ಮಾಡ್ಬೇಕು ಅಂದ್ರೆ ಮುಂಚೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವು ಸಿಬ್ಬಂದಿಗಳಿಗೆ ಗಾಡಿ ಕೂಡ ತೆಗೆಸಿ ಕೊಟ್ಟಿದೀವಿ, ಪ್ರೈವೇಟ್ ವೆಹಿಕಲ್ಸ್, ಓಡಾಡ್ಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು. ಮತ್ತೆ ಅವ್ರಿಗೆ ಊಟ ತಿಂಡಿದು ಸ್ವಲ್ಪ ಸಮಸ್ಯೆ ಇರ್ತಾ ಇತ್ತು. ಸೊ ನಾವು ಅದು ನಮ್ದು ಡ್ಯೂಟಿ ಹೇಗೆ ಪ್ಲಾನ್ ಮಾಡಿದೀವಿ ಅಂದ್ರೆ ಅವ್ರು ಬೆಳಿಗ್ಗೆ
ತಿಂಡಿ ತಿನ್ಕೊಂಡು ಬರ್ತಾರೆ, ಮತ್ತೆ ಮಧ್ಯಾಹ್ನ ಊಟಕ್ಕೆ ವಾಪಸ್ ಮನೆಗೆ ಹೋಗ್ತಾರೆ. ಸೊ 2 ಶಿಫ್ಟ್ ಅಲ್ಲಿ ಸಪ್ರೇಟ್ ಆಗಿ ಮಾಡ್ತಾ ಇದ್ದಾರೆ. ಮತ್ತೆ ಆಶಾ ಕಾರ್ಯಕರ್ತರು ಲಾರ್ಜ್ಲಿ ಮಹಿಳೆಯರು ಇರೋದ್ರಿಂದ ಮಹಿಳಾ ಸಿಬ್ಬಂದಿ ಬೇಕಂತ ಒಂದಿತ್ತು. ಸೊ ಈಗ ಒಂದು PC ಮತ್ತೆ ಒಬ್ರು ಮಹಿಳಾ ಸಿಬ್ಬಂದಿ, ಸೊ ಇಬ್ರು ಕೂಡ ಹೋಮ್ ಕ್ವಾರಂಟೈನ್ ಚೆಕ್ಗೆ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಎಸ್, ಇನ್ನು ವೈದ್ಯಕೀಯ ಸಿಬ್ಬಂದಿಗಳ ವಿಚಾರಕ್ಕೆ ಬಂದ್ರೆ, ಈಗ ಯಾರೆಲ್ಲ ಈ ರೀತಿ ರಿಸ್ಕ್ ಎಕ್ಸ್ಪೋಸ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವರು ಮನೆಗೆ ಹೋಗ್ತಾ ಇಲ್ಲ, ಅವರೇ ಕ್ವಾರಂಟೈನ್ಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು. ಸೊ ಪೊಲೀಸ್ ಇಲಾಖೆಯಿಂದ ಅಥವಾ ಪೊಲೀಸ್ ಸಿಬ್ಬಂದಿಗಳಿಗೆ ಅಂತಹ ಸನ್ನಿವೇಶಗಳು ಈಗಾಗಲೇ ಎದುರಾಗಿದೆಯಾ, ಅಂತಹ ವ್ಯವಸ್ಥೆಗಳೇನಾದ್ರೂ ಇದೆಯಾ ಅನ್ನುವಂಥದ್ದು? ಈಗ ನಾವು ಯಾವುದು ಕೂಡ ಪಾಸಿಟಿವ್ ಪೇಷಂಟ್ಗೆ ಕ್ಲೋಸ್ ಕೆಲಸ ಮಾಡ್ತಾ ಇಲ್ಲ. ಒಂದು ಎರಡನೇದು, ನಾವು ಎಷ್ಟು ಡಿಸ್ಟೆನ್ಸ್ ಇಟ್ಕೊಬೇಕು ಅಷ್ಟು ಡಿಸ್ಟೆನ್ಸ್ ಇಟ್ಕೊಂಡು, ಎಷ್ಟು ಪ್ರಿಕಾಷನ್ಸ್ ತಗೋಬೇಕು ಅಷ್ಟು ಪ್ರಿಕಾಷನ್ಸ್ ತಗೊಂಡು ಕೆಲಸ ಮಾಡ್ತಾ ಇದೀವಿ. ಆದ್ರೂ ಕೂಡ ಎಲ್ಲಾ ಸಿಬ್ಬಂದಿಗಳು ಕೂಡ ಮನೆಗೆ ಹೋದ ತಕ್ಷಣ ಸ್ಯಾನಿಟೈಸ್ ಆಗ್ಬಿಟ್ಟು, ಅಂದ್ರೆ ಅಟ್ಲೀಸ್ಟ್ ಬಾತ್ ಮಾಡಿ ಆಮೇಲೆ ಫ್ಯಾಮಿಲಿ ಜೊತೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಎಲ್ಲರಿಗೂ ಕೂಡ ಮಾಹಿತಿ ಕೊಡ್ತಿದೀವಿ. ಲಾಸ್ಟ್ಲಿ ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಸೊ ತುಂಬಾ ತೊಂದರೆ ಇಲ್ಲಿ ಕೂಡ ಆಗ್ತದೆ. ಎಸ್, ಅಂದ್ರೆ ಅಲ್ಲೂ ಕೂಡ ಅಪಾಯದ ಸಾಧ್ಯತೆಗಳಿರುವಂತ. ಸೊ ಸಾರ್ವಜನಿಕರಲ್ಲಿ ಸ್ವಯಂ ಜಾಗೃತಿಯ ಅರಿವು ಮೂಡಿಸುವುದರ ಜೊತೆಗೆ ತಾವು ಕೂಡ ಸ್ವಯಂ ಜಾಗೃತಿಯನ್ನ ಮತ್ತಷ್ಟು ವಹಿಸಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು. ಎಸ್, ಮತ್ತಷ್ಟು ಮಾತನಾಡ್ತೀನಿ. ಇನ್ನು ಕೂಡ ಮಾತನಾಡುವಂತಹ ವಿಚಾರಗಳು ಅನೇಕ ಇದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್, ಕೊರೋನಾ ಎಚ್ಚರ ವಿಶೇಷ ನೇರಪ್ರಸಾರ ಕಾರ್ಯಕ್ರಮದ ಜೊತೆ ಇನ್ನೊಂದು ಸಣ್ಣ ವಿರಾಮ. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू शुक्रिया, गुड जॉब। थैंक यू। स्टे होम, स्टे साइड। थैंक यू कोरोना वॉरियर्स फॉर सेविंग अस। ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಲು ಇಲ್ಲಿದೆ ಸುಲಭ ವಿಧಾನ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿರುವ ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡಿ, ತಮ್ಮ ವಿವರಗಳನ್ನು ನೀಡಿ ಆಕ್ಟಿವೇಟ್ ಮಾಡಿ. ಲೊಕೇಶನ್ ಶೇರಿಂಗ್ ಮತ್ತು ಬ್ಲೂಟೂತ್ ಅನ್ನು ಯಾವಾಗಲೂ ಆನ್ ನಲ್ಲಿ ಇಡಿ. ಒಂದು ವೇಳೆ ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿ ತಮ್ಮ ಸಮೀಪಕ್ಕೆ ಬಂದಲ್ಲಿ ನಿಮ್ಮ ಫೋನ್ ಮುನ್ನೆಚ್ಚರಿಕೆ ನೀಡುತ್ತದೆ. ಇದರಿಂದ ನೀವು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬಹುದು. 13 ಭಾಷೆಗಳಲ್ಲಿ ಲಭ್ಯವಿರುವ ಈ ಆಪ್ನಲ್ಲಿ ಕೊರೋನಾ ಸೋಂಕನ್ನು ತಡೆಯಲು ಹಲವಾರು ಮಾಹಿತಿಯನ್ನು ಸಹ ಪಡೆಯಬಹುದು. ಇದಲ್ಲದೆ ರಾಜ್ಯ ಸರ್ಕಾರ ವಾಟ್ಸ್ಆಪ್ನಲ್ಲಿ ಕೊರೋನಾ ಸಹಾಯ ವೇದಿಕೆ ತೆರೆದಿದ್ದು, ನಾಗರಿಕರು ಸಂದೇಶ ಕಳಿಸಿ ಕರ್ನಾಟಕದ ಇತ್ತೀಚಿನ ಮತ್ತು ಅಧಿಕೃತ ಮಾಹಿತಿಗಳನ್ನು ಪಡೆಯಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ನಿರ್ದೇಶನದಂತೆ ತಾವೆಲ್ಲರೂ ಆರೋಗ್ಯ ಸೇತು ಆಪ್ ಬಳಸಿ ಸುರಕ್ಷಿತ ಅಂತರ ಮತ್ತು ಸಲಹೆಗಳನ್ನು ಪಾಲಿಸಿ. ಇದಲ್ಲದೆ ನಮ್ಮ ಸರ್ಕಾರ ಕೊರೋನಾ ಸಹಾಯವಾಣಿಯನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಆರಂಭಿಸಿದೆ. ಇದರ ಉಪಯೋಗವನ್ನ ತಾವೆಲ್ಲರೂ ಬಳಸಿಕೊಳ್ಳಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ಹಲೋ, ಕಂಟ್ರೋಲ್ ರೂಮ್.
ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ವತಿಯಿಂದ ನಾವು ಫೆಬ್ರವರಿ ತಿಂಗಳಿಂದನೇ ಈ ಕೋವಿಡ್ ಸಂಬಂಧಪಟ್ಟಾಗೆ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಯಾರ್ಯಾರು ಫಾರಿನ್ ಟ್ರಾವೆಲ್ ಹಿಸ್ಟ್ರಿ ಇದ್ರೋ ಅವರು ಪ್ರತಿಯೊಬ್ಬರು ಮನೆಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಪ್ರತಿಯೊಬ್ಬರಿಗೆ ಫೋನ್ ಮಾಡಿ ಅವ್ರ ಕ್ವಾರಂಟೈನ್ನ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಅನೇಕ ಬಾರಿ ಕೂಡ ಮನವಿ ಮಾಡಿದ್ದೀವಿ ಸಾರ್ವಜನಿಕರಲ್ಲಿ, ಏನು ಅಂದರೆ ನಿಮ್ದೇನಾದರೂ ಫಾರಿನ್ ಟ್ರಾವೆಲ್ ಹಿಸ್ಟ್ರಿ ಇದ್ದು ಅದು ಕೈ ತಪ್ಪು ಹೋಗಿದ್ರೆ ನಮಗೆ ಇನ್ಫಾರ್ಮ್ ಮಾಡಿ ಅಂತ. ಎರಡನೇದಾಗಿ ನಿಮ್ಗೆ ಯಾವ್ದಾದ್ರು ಕೋವಿಡ್ ರಿಲೇಟೆಡ್ ಸಿಂಪ್ಟಮ್ಸ್ ಅಂದರೆ ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಗಂಟಲು ನೋವು ಇರ್ಬೋದು, ಅಥವಾ ಬ್ರೆತ್ಲೆಸ್ನೆಸ್ ಇರ್ಬೋದು, ಈ ರೀತಿ ಯಾವ್ದಾದ್ರು ತೊಂದರೆ ಬಂತು ಅಂದರೆ ಇಮಿಡಿಯೇಟಾಗಿ ಮೆಡಿಕಲ್ ಇಂಟರ್ವೆನ್ಷನ್ ಸೀಕ್ ಮಾಡಿ ಅಂತ ಹೇಳಿದ್ದೀವಿ ನಾವು. ಆದರೆ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅಂದರೆ ಹಲವಾರು ಜನ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು, ಏನಾದರೂ ಜ್ವರ ಅಂತ ಬಂದರೆ ಇಮಿಡಿಯೇಟಾಗಿ ತಿಳಿಸ್ದೇ ಇರೋದು ಅಥವಾ ಲೋಕಲಿ ಎಲ್ಲಾದರೂ ಟ್ರೀಟ್ಮೆಂಟ್ ತೊಗೊಳ್ಳೋದು, ಈ ರೀತಿ ಮಾಡ್ತಾ ಇದ್ದೀರಾ. ದಯವಿಟ್ಟು ಯಾವುದೇ ಕೋವಿಡ್ ರಿಲೇಟೆಡ್ ಸಿಂಪ್ಟಮ್ಸ್ ಬಂದರೂ ಕೂಡ ಫೀವರ್ ಕ್ಲಿನಿಕ್ಗಳಿಗೆ ಮಾತ್ರ ನೀವು ತೋರಿಸ್ಬೇಕಾಗತ್ತೆ. ಈಗಾಗಲೇ ಹೇಳಿರೋ ಹಾಗೆ ಫೀವರ್ ಕ್ಲಿನಿಕ್ಸ್ ನಮ್ದೆಲ್ಲ ಮೆಡಿಕಲ್ ಕಾಲೇಜಸಲ್ಲಿದೆ, ಎಲ್ಲ ತಾಲೂಕ್ ಆಸ್ಪತ್ರೆಗಳಲ್ಲಿದೆ, ಮತ್ತು ನಮ್ಮ ವೆನ್ಲಾಕಲ್ಲೂ ಕೂಡ ಇದೆ. ಮತ್ತೊಮ್ಮೆ ನಾನು ಮನವಿ ಮಾಡ್ತೀನಿ, ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದರೂ ನೀವು ಫೀವರ್ ಕ್ಲಿನಿಕ್ಗೆ ತೋರಿಸ್ಬೇಕಾಗತ್ತೆ. ಯಾವುದೇ ರೀತಿ ಸಿಂಪ್ಟಮ್ಸ್ ಬಂದರೂ ದಯವಿಟ್ಟು ಕಾಯಬೇಡಿ, ಅದನ್ನು ಇಮಿಡಿಯೇಟಾಗಿ ವೈದ್ಯಾಧಿಕಾರಿಗಳ ಗಮನಕ್ಕೆ ತನ್ನಿ. ಎಷ್ಟು ಬೇಗ ನೀವು ಜಿಲ್ಲಾಡಳಿತಕ್ಕೆ ಈ ಇನ್ಫಾರ್ಮೇಷನ್ ಕೊಡ್ತೀರೋ ಅಷ್ಟು ಬೇಗ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕ್ಯೂರ್ ಮಾಡ್ಬೋದಾಗುತ್ತೆ. ಈಗಾಗಲೇ ನಿಮ್ಗೆ ತಿಳಿದಿರೋ ಹಾಗೆ ಅನೇಕ ರೀತಿಯ ಕ್ರಮ ಕೈಗೊಂಡಿದ್ರಿಂದಾನೇ 12 ಜನ ಯಾರು ಬಂದಿದ್ರು ಅವರೆಲ್ಲ ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿ ಹೋಗಿದ್ದಾರೆ. ಇಲ್ಲಿ ತನಕ ಸಾರ್ವಜನಿಕರಿಂದ ತುಂಬ ಸಹಕಾರ ನೀಡಿದೆ. ಆದರೆ ಈಗ ಇನ್ನೂ ಜಾಗರೂಕರಾಗಿರುವಂತಹ ಒಂದು ಸಮಯ ಬಂದಿದೆ. ಕೋವಿಡ್-19 ಹರಡದೇ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಸಾಮಾಜಿಕ ಕರ್ತವ್ಯವಾಗಿದೆ. ಆದ್ದರಿಂದ ಎಲ್ಲರೂ ಈ ಕರ್ತವ್ಯವನ್ನು ಪಾಲಿಸಬೇಕು ಅಂತ ನಾನು ಮತ್ತೊಮ್ಮೆ ಕೋರ್ಕೊಳ್ತೀನಿ. थैंक यू कोरोना वॉरियर्स. बेटे आप लोग जल्दी से घर जाओ. थैंक यू सर. हाँ बेटा जाओ, घर जाओ. पूरी मेडिकल कम्युनिटी खड़ी है आपके लिए ढाल बनके. हम हैं कोरोना वॉरियर. मैं हूँ कोरोना वॉरियर. मैं हूँ कोरोना वॉरियर. हम हैं कोरोना वॉरियर. थैंक यू कोरोना वॉरियर्स. Thank you Kukriya. Good job. Thank you. Stay home, save life. Thank you Corona Warriors for saving us. ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಲು ಇಲ್ಲಿದೆ ಸುಲಭ ವಿಧಾನ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿರುವ ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡಿ, ತಮ್ಮ ವಿವರಗಳನ್ನು ನೀಡಿ ಆಕ್ಟಿವೇಟ್ ಮಾಡಿ. ಲೊಕೇಶನ್ ಶೇರಿಂಗ್ ಮತ್ತು ಬ್ಲೂಟೂತ್ ಅನ್ನು ಯಾವಾಗಲೂ ಆನ್ ನಲ್ಲಿ ಇಡಿ. ಒಂದು ವೇಳೆ ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿ ತಮ್ಮ ಸಮೀಪಕ್ಕೆ ಬಂದಲ್ಲಿ ನಿಮ್ಮ ಫೋನ್ ಮುನ್ನೆಚ್ಚರಿಕೆ ನೀಡುತ್ತದೆ. ಇದರಿಂದ ನೀವು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬಹುದು. 13 ಭಾಷೆಗಳಲ್ಲಿ ಲಭ್ಯವಿರುವ ಈ ಆಪ್ನಲ್ಲಿ ಕೊರೋನಾ ಸೋಂಕನ್ನು ತಡೆಯಲು ಹಲವಾರು ಮಾಹಿತಿಯನ್ನು ಸಹ ಪಡೆಯಬಹುದು. ಇದಲ್ಲದೆ ರಾಜ್ಯ ಸರ್ಕಾರ ವಾಟ್ಸ್ಆಪ್ನಲ್ಲಿ ಕೊರೋನಾ ಸಹಾಯ ವೇದಿಕೆ ತೆರೆದಿದ್ದು ನಾಗರಿಕರು ಸಂದೇಶ ಕಳಿಸಿ ಕರ್ನಾಟಕದ ಇತ್ತೀಚಿನ ಮತ್ತು ಅಧಿಕೃತ ಮಾಹಿತಿಗಳನ್ನು ಪಡೆಯಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ನಿರ್ದೇಶನದಂತೆ ತಾವೆಲ್ಲರೂ ಆರೋಗ್ಯ ಸೇತು ಆಪ್ ಬಳಸಿ ಸುರಕ್ಷಿತ ಅಂತರ ಮತ್ತು ಸಲಹೆಗಳನ್ನು ಪಾಲಿಸಿ. ಇದಲ್ಲದೆ ನಮ್ಮ ಸರ್ಕಾರ ಕೊರೋನಾ ಸಹಾಯವಾಣಿಯನ್ನ ವಾಟ್ಸಾಪ್ ಗ್ರೂಪ್ ನಲ್ಲಿ ಆರಂಭಿಸಿದೆ. ಇದರ ಉಪಯೋಗವನ್ನ ತಾವೆಲ್ಲರೂ ಬಳಸಿಕೊಳ್ಳಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. ನಮಸ್ಕಾರ. ಕೊರೋನಾ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗ ಮತ್ತೊಂದು ಕರೆ ಇದೆ, ಅದನ್ನ ಸ್ವೀಕರಿಸಿ ಮತ್ತೆ ಮುಂದಿನ ಪ್ರಶ್ನೆಗಳಿಗೆ ಬರ್ತೇನೆ ಅನ್ನೋದು. ಹಲೋ ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಹತ್ತಾವರದಿಂದ ಮಾತಾಡ್ತಾ ಇದ್ದೇನೆ ಸರ್. ಎಸ್ ಸರ್, ಮಾತಾಡಿ ಸರ್, ಮಾತಾಡಿ. SP ಅವರಿದ್ದಾರೆ, ಮಾತಾಡಿ. ಸರ್, ನಮ್ಮ ಮಗ ಒಬ್ಬ ಕೇರಳಕ್ಕೆ ಒಂದು ಟ್ರೈನಿಂಗ್ ಹೋದವನು ಅಲ್ಲಿ ಸಿಕ್ಕಿಬಿಟ್ಟಿದ್ದಾರೆ.
ಕೇರಳಕ್ಕೆ ಟ್ರೈನಿಂಗ್ ಹೋದವರು ಸಿಕ್ಕಿ ಬಿದ್ದಿದ್ದಾರೆ. ಹೌದು. ಓಕೆ. ಹೌದು ಸರ್. ಈಗ ಒಂದು ದಿನದಿಂದ ರೂಮ್ ಅಲ್ಲಿ ಇದ್ದಾರೆ. ಅಂದ್ರೆ ಈಗ ತಾವು ಏನಾಗ್ಬೇಕಂತ ತಾವು ಹೇಳ್ತಾ ಇದ್ದೀರಿ ಈಗ? ಸರ್ ಅವರನ್ನು ಹೇಗಾದ್ರೂ ಮಾಡಿ ಒಂದು ಕರ್ಕೊಂಡು ಬರುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಒಳ್ಳೇದಿತ್ತು. ಅಂತಹ ವ್ಯವಸ್ಥೆಗಳಾಗ ಅನ್ನುವಂತಹ ಪ್ರಶ್ನೆಗಳು. ಎಸ್, ಈಗ ಈ ತರ ರಿಕ್ವೆಸ್ಟ್ ನಮಗೆ ಬಹಳ ಬರ್ತಾ ಇದೆ. ಇದರಲ್ಲಿ ಒಂದು ಸಮಸ್ಯೆ ಏನಂದ್ರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಓಡಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ನಾವು ಎನ್ಫೋರ್ಸ್ ಮಾಡ್ತಾ ಇದೀವಿ. ಎಸ್ಪೆಷಲಿ ಬಿಟ್ವೀನ್ ಸ್ಟೇಟ್ಸ್ ಓಡಾಡಬಾರ್ದು, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಕೂಡ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡ್ತಾ ಇದೀವಿ. ಸೊ ಈಗ ಗಿವನ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಅಲೌ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವು ಬರೀ 3 ಕಾರಣಕ್ಕೆ ಕೊಡ್ತಾ ಇರೋದು. ಒಂದು ಮೆಡಿಕಲ್ ಎಮರ್ಜೆನ್ಸಿ, ಯಾರನ್ನೋ ಪೇಷಂಟಿಗೆ ಇಮಿಡಿಯೇಟ್ ಆಗಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಶಿಫ್ಟ್ ಮಾಡ್ಬೇಕು ಅಂದ್ರೆ ಆ ರೀಸನ್ಗೆ ನಾವು ಪಾಸ್ ಕೊಡ್ತಾ ಇದೀವಿ. ಎರಡನೇದು ಫ್ಯಾಮಿಲಿನಲ್ಲಿ, ಕ್ಲೋಸ್ ಫ್ಯಾಮಿಲಿನಲ್ಲಿ ಯಾರ್ದಾರು ಡೆತ್ ಆಗಿದ್ರೆ ಅಂತವರಿಗೆ ನಾವು ಇಂಟರ್ ಡಿಸ್ಟ್ರಿಕ್ಟ್, ಒಂದ್ ಡಿಸ್ಟ್ರಿಕ್ಟ್ ಇಂದ ಇನ್ನೊಂದು ಡಿಸ್ಟ್ರಿಕ್ಟ್ ಗೆ ಹೋಗ್ಲಿಕ್ಕೆ ಪಾಡ್ತಾ ಇದೀವಿ. ಮೂರನೇದು ಯಾರ್ದಾರೋ ಕುಟುಂಬದಲ್ಲಿ ಬರ್ತ್ ಆಗಿದ್ರೆ ಅಥವಾ ಗರ್ಭಿಣಿ ಯಾರನ್ನಾರು ಶಿಫ್ಟ್ ಮಾಡ್ಬೇಕಾಗಿದ್ರೆ ಅಥವಾ ಮಗು ಹುಟ್ಟಿದ ನಂತರ ತಂದೆಗೆ ಅಥವಾ ತಾಯಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಮಾತ್ರ ನಾವು ಪಾಸ್ ಇಶ್ಯೂ ಮಾಡ್ತಾ ಇರೋದು. ಇದು ಸ್ಟೇಟ್ ಗವರ್ಮೆಂಟ್ ಇಂದ ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಪಾಸಿಗೋಸ್ಕರ ಜಿಲ್ಲೆನಲ್ಲಿ ಯಾರ್ಯಾರಿದ್ದಾರೆ ಅವರು ನನ್ಗೆ ಸಂಪರ್ಕಿಸಬಹುದು, ಮತ್ತೆ ಸಿಟಿನಲ್ಲಿ ಯಾರಿದ್ದಾರೆ DCP ಅವರಿಗೆ ಸಂಪರ್ಕಿಸಬಹುದು ಅಥವಾ DC ಅವ್ರಿಗೂ ಕೂಡ ಸಂಪರ್ಕಿಸಬಹುದು. ಸೊ ಪಾಸ್ ವ್ಯವಸ್ಥೆ ಬರೀ ಈ 3 ಕಾರಣಕ್ಕೆ ಮಾತ್ರ ಕೊಡ್ತಾ ಇರೋದು, ಬೇರೆ ಯಾವ್ದು ಕಾರಣಕ್ಕೆ ನಾವು ಕೊಡ್ತಾ ಇಲ್ಲ. ಓಕೆ. ಅಂದ್ರೆ ಪಾಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ಗೊಂದಲಗಳಿದೆ ಅನ್ನುವಂಥದ್ದು. ಅಂದ್ರೆ ಯಾರೆಲ್ಲ ಪಾಸ್ ಅನ್ನ ಪಡೆದುಕೊಂಡು ಹೋಗ್ಬೇಕಾಗುತ್ತೆ, ಪಾಸ್ ಇಲ್ಲದೆ ತಡೀತಾರೆ ಅನ್ನುವಂತೆಲ್ಲ ಮಾತುಗಳು. ಸೊ ಒಂದು ಕ್ಲಿಯರ್ ಆಗಿ ತಾವು ಇನ್ಫಾರ್ಮೇಶನ್ ಅನ್ನು ಕೊಡೋದಿದ್ರೆ, ಪಾಸ್ ವ್ಯವಸ್ಥೆಗಳು ಈಗಾಗಲೇ ಹೇಳಿದ್ರಿ 3 ಕಾರಣಗಳು ಅನ್ನುವಂಥದ್ದು. ಅಂದ್ರೆ ಪಾಸ್ ಇಲ್ಲದಂತಹ ಸಂದರ್ಭದಲ್ಲಿ ಹೇಗೆ ಅನ್ನುವಂಥದ್ದು? ಈಗ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆ ಹೋಗ್ಲಿಕ್ಕೆ ಇಲ್ಲ SP ಕೊಡ್ಬೇಕು, ಇಲ್ಲ DCP ಅವ್ರು ಕೊಡ್ಬೇಕು, ಇಲ್ಲ DC ಅವ್ರು ಕೊಡ್ಬೇಕು. ಅದು ಕೂಡ 3 ಕಾರಣಕ್ಕೆ ಮಾತ್ರ ಕೊಡೋದು. ಅದು ಬಿಟ್ಟು ಯಾವುದೇ ಕಾರಣಕ್ಕೆ ನಾವು ಕೊಡೋದಿಲ್ಲ ಪಾಸ್. ಅದು ಒಂದು. ಇನ್ನೊಂದು, ನಮ್ಮ ಜಿಲ್ಲೆ ಒಳಗಡೆನೆ ಓಡಾಡ್ಬೇಕು ಅಂದ್ರೆ ಅದು ಯಾವ್ಯಾವ್ದಕ್ಕೆ ಅಲೌಡ್ ಇದೆ ಅಂತ ಹೇಳ್ಬಿಟ್ಟು. ಒಂದು, ಗೂಡ್ಸ್ ವೆಹಿಕಲ್ಗೆ ಯಾವುದೇ ರೀತಿ ಪಾಸ್ ವ್ಯವಸ್ಥೆ ಬೇಕಾಗಿಲ್ಲ. ಗೂಡ್ಸ್ ಗಾಡಿನಲ್ಲಿ ಲೋಡ್ ಇರ್ಲಿ ಅಥವಾ ಖಾಲಿ ಇರ್ಲಿ ಅದನ್ನ ನಾವು ಅಲೌ ಮಾಡ್ತೀವಿ, ಅದನ್ನ ತಡೆಯೋದಿಲ್ಲ. ಬಟ್ ಏನಂದ್ರೆ ಬರೀ ಡ್ರೈವರ್ ಮತ್ತೆ ಕ್ಲೀನರ್ ಮತ್ತೆ ಒಬ್ಬ ಯಾರನ್ನೋ ಲೋಡ್ ಅಥವಾ ಅನ್ಲೋಡ್ ಮಾಡೋರು 3 ಜನ ಬಿಟ್ಟು ಇನ್ ಯಾರು ಕೂಡ ಇರಬಾರ್ದು ಗೂಡ್ಸ್ ಗಾಡಿನಲ್ಲಿ. ಎರಡನೇದು, ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಬೇರೆ ತರ ಎಮರ್ಜೆನ್ಸಿ ವೆಹಿಕಲ್ಸ್, ಫೈರ್ ಇರ್ಬೋದು ಅಥವಾ ಆಂಬ್ಯುಲೆನ್ಸ್ ಇರ್ಬೋದು, ಅವ್ರದ್ದು ಕೂಡ ಯಾರನ್ನೂ ನಾವು ತಡೆಯೋದಿಲ್ಲ. ಮೂರನೇದು, ನಮ್ದು ಜಿಲ್ಲೆ ಒಳಗಡೆ ಈಗ ಸುಳ್ಯ ಅಥವಾ ಪುತ್ತೂರು ಕಡೆಯಿಂದ ಸಿಟಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬರೋರು ಇರ್ತಾರೆ ಅಥವಾ ಡಯಾಲಿಸಿಸ್ ಟ್ರೀಟ್ಮೆಂಟ್ಗೆ ಬರೋರು ಇರ್ತಾರೆ. ಇಂಥವರಿಗೆ 1077 ಕೋವಿಡ್ ಕಂಟ್ರೋಲ್ ರೂಮ್ ಇದೆ DC ಸಹಾಯವಾಣಿ, ಅಲ್ಲಿಗೆ ಫೋನ್ ಮಾಡಿದ್ರೆ ಅವ್ರು ಡೈಲಿ ಪಾಸ್ ಇಶ್ಯೂ ಮಾಡ್ತಾರೆ. ಆ ದಿನಕ್ಕೆ ಮಾತ್ರ ಬಂದ್ಬಿಟ್ಟು ಹೋಗ್ಲಿಕ್ಕೆ ಪಾಸ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಅದು ಮೆಡಿಕಲ್ ರೀಸನ್ಸ್ ಇಂದ ಎಮರ್ಜೆನ್ಸಿ ಇರೋದಿಲ್ಲ, ಬಟ್ ಅಂದ್ರೂ ಕೂಡ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಕೊಡ್ತಾ ಇರೋ ಪಾಸಸ್. ಇನ್ನೂ ಒಂದು ಬಂದ್ಬಿಟ್ಟು ಈ ಎಸೆನ್ಷಿಯಲ್ ಸರ್ವಿಸಸ್ ಇದೆ ಸ್ವಲ್ಪ, ಅದು ಬ್ಯಾಂಕಿಂಗ್ ಇರ್ಬೋದು ಅಥವಾ ಫುಡ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಅಥವಾ ಈಗ ಯಾವ್ದಾದ್ರು ಗಾಡಿ ಬಂತು ಅದನ್ನ ಅನ್ಲೋಡ್ ಮಾಡ್ಬೇಕು ಅಂದ್ರೆ ಅಮಾಲಿ ಕೂಲಿ ಕಾರ್ಮಿಕರು ಇರ್ಬೋದು. ಸೊ ಅಂತವರಿಗೆ ಅವ್ರದ್ದು ಅಸೋಸಿಯೇಷನ್ ಕಡೆಯಿಂದ AC ಅವರು ಪಾಸ್ ಇಶ್ಯೂ ಮಾಡಿಸಿದ್ದಾರೆ ಆಲ್ರೆಡಿ. ಸೊ ಎಲ್ಲೆಲ್ಲಿ ಪಾಸ್ ಕೊಡಬೇಕು ಅಲ್ಲಿ ಆಲ್ರೆಡಿ ಪಾಸ್ ಕೊಟ್ಟಾಗಿದೆ. ಇನ್ನು ಹೊಸದಾಗಿ ಪಾಸ್ ಕೊಡೋ ನೆಸೆಸಿಟಿ ಈಗ ಕಾಣಿಸ್ ಬರ್ತಾ ಇಲ್ಲ. ಹಾಗೇನಾದ್ರು ಜಿಲ್ಲೆ ಒಳಗಡೆ ಓಡಾಡಬೇಕು, ವ್ಯಾಲಿಡ್ ನಾವೇನು ಅಲೌ ಮಾಡಿದೀವಿ ಅದಕ್ಕೋಸ್ಕರ ಓಡಾಡಬೇಕು ಅಂದ್ರೆ AC ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ ಪುತ್ತೂರು ಮತ್ತೆ ಮಂಗಳೂರು, ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವರು ಆನ್ಲೈನ್ ನಲ್ಲಿ ಪಾಸ್ ಇಶ್ಯೂ ಮಾಡಿ ಕೊಡ್ತಾರೆ. ಅದರ ಜೊತೆಗೆ ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ವಲ್ಪ ಸಡಿಲಿಕೆಯನ್ನು ಕೊಡಲಾಗಿದೆ ಅನ್ನುವಂತ ಮಾತುಗಳನ್ನು ಹೇಳಿದ್ರೆ, ಅಂದ್ರೆ ರೇಷನ್ ಅಂಗಡಿ ದೂರ ಇರುತ್ತೆ, ದಿನಸಿ ಸಾಮಗ್ರಿಗಳನ್ನ ದೂರದಿಂದ ತಗೊಂಡು ಹೋಗ್ಬೇಕಾಗುತ್ತೆ, ಅಂತ ಸಂದರ್ಭದಲ್ಲಿ ತಡೆಯೋದಿಲ್ಲ ಅನ್ನುವಂಥದ್ದು. ಅದು 7 ಗಂಟೆಯಿಂದ 12 ಗಂಟೆ ಮಧ್ಯ ಜನ ಓಡಾಡಬಹುದು, ಈ ತರ ಏನಾದ್ರು ವ್ಯಾಲಿಡ್ ರೀಸನ್ಸ್ ಇದ್ರೆ ಮಾತ್ರ. ಬಟ್ ಅದರಲ್ಲೂ ಕೂಡ ಯಾರು ಬೈಕ್ ಅಲ್ಲಿ ಓಡಾಡ್ತಾರೆ ಅವ್ರ ಬೈಕ್ ನಲ್ಲಿ ಒಬ್ಬರೇ ಓಡಾಡ್ಬೇಕಾಗುತ್ತೆ, 2 ಜನ ಓಡಾಡ್ಲಿಕ್ಕೆ ಆಸ್ಪದ ಇಲ್ಲ. ಎರಡನೇದು, ಆಟೋ ಅಥವಾ ಜೀಪ್ ನ ಬಾಡಿಗೆಗೆ ತಗೊಂಡು ಬರ್ಬೋದು. ಅದರಲ್ಲೂ ಕೂಡ ಆಟೋನಲ್ಲಿ ಡ್ರೈವರ್ ಮತ್ತೆ ಹಿಂದ್ಗಡೆ ಕೂರೋರು ಒಬ್ರು ಪ್ಯಾಸೆಂಜರ್ಗೆ ಮಾತ್ರ ಅಲೌ ಮಾಡೋದು. ಅದ್ರ ಮೇಲೆ 2-3 ಜನ ಹಿಂದೆ ಕೂರ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತೆ ಯಾರು ಕೆಲಸ ಎಸೆನ್ಷಿಯಲ್, ಈಗ ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು ಅಥವಾ ಯಾರು ಇರ್ಬೋದು, ಅವ್ರೇನಾರು ಅವ್ರದ್ದು ಪ್ರೈವೇಟ್ ಕಾರ್ ತಗೊಂಡು ಕೆಲಸಕ್ಕೆ ಹೋಗ್ತಾರೆ ಅಂದ್ರೆ ಅದರಲ್ಲೂ ಕೂಡ ಡ್ರೈವರ್ ಮುಂದೆ ಮತ್ತೆ ಹಿಂದ್ಗಡೆ ಒಬ್ರಿಗೆ ಮಾತ್ರ ಅವಕಾಶ ಇರೋದು. ಅದು ಬಿಟ್ಟು ಜಾಸ್ತಿ ಜನನ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಸಾಮಾಜಿಕ ಅಂತರಕ್ಕೆ ಧಕ್ಕೆ ಆಗುವ ಹಾಗೆ ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ ಅನ್ನುವಂಥದ್ದು. ಅಂದ್ರೆ ಈಗ ಮತ್ತೊಂದು ಪ್ರಶ್ನೆಗಳು ಕೇಳ್ತಾ ಇದೆ. ಅಂದ್ರೆ ನಾವು ಗಮನಿಸಿದ್ವಿ, ಎಲ್ಲವೂ ಕೂಡ ಲಾಕ್ಡೌನ್ ಆಗಿದೆ, ವಾಹನಗಳ ಸಂಚಾರಕ್ಕೆ ಕೂಡ ಬ್ರೇಕ್ ಅನ್ನು ಹಾಕಲಾಗಿದೆ ಅನಗತ್ಯವಾಗಿ ಅನ್ನುವಂಥದ್ದು. ಅಷ್ಟಿದ್ರೂ ಕೂಡ ಅಪಘಾತಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ನಾವು ಉದಾಹರಣೆಗಳನ್ನು ನೋಡಬಹುದು.
ಬಹುಶಃ ಉಪ್ಪಿನಂಗಡಿಯಲ್ಲಿ ನಡೆದಿರುವಂತಹ ಒಂದು ಘಟನೆ, ವೇಗವಾಗಿ ಬಂದಂತಹ ಒಂದು ಕಾರು ಆಗಿರುವಂತಹ ವಿಚಾರಗಳು. ಸೊ ಇಂಥದ್ದನ್ನೆಲ್ಲ ಗಮನಿಸಿದ್ರೆ ಎಲ್ಲೋ ಉಲ್ಲಂಘನೆ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು. ಏನ್ ಹೇಳ್ತೀರಿ ಸರ್? ಅಪಘಾತ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಈಗ ನಾರ್ಮಲಿ ನಮಗೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಸ್ ಆಗೋದು. ಆಕ್ಸಿಡೆಂಟ್ಸ್ ಅಷ್ಟೇ ಅಲ್ಲ, ಫೇಟಲ್ ಆಕ್ಸಿಡೆಂಟ್ಸ್ ಅಂದ್ರೆ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಗುವಂತದ್ದು ಮಾರ್ಚ್, ಏಪ್ರಿಲ್ ಮತ್ತೆ ಮೇ ನಲ್ಲಿ ಆಗೋದು. ಬಟ್ ಇಲ್ಲಿವರೆಗೆ ಯಾವಾಗಿಂದ ಲಾಕ್ ಡೌನ್ ಆಗಿದೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಂಟೈರ್ ಡಿಸ್ಟ್ರಿಕ್ಟ್ ನಲ್ಲಿ, ಕಂಪ್ಲೀಟ್ ಜಿಲ್ಲೆನಲ್ಲಿ ಇದುವರೆಗೆ ಬರೀ 2 ಆತರ ಫೇಟಲ್ ಆಕ್ಸಿಡೆಂಟ್ಸ್ ಆಗಿರೋದು. ಮತ್ತೆ ಟೋಟಲ್ ಆಗಿ 5 ನಾನ್ ಫೇಟಲ್ ಅಂದ್ರೆ ಡೆತ್ ಆಗದೆ ಇರುವಂತ ಆಕ್ಸಿಡೆಂಟ್ಸ್ ಆಗಿದೆ. ಬಟ್ ನಾರ್ಮಲ್ ಆಗಿ ನಮ್ಗೆ ಡೈಲಿ ಅಟ್ಲೀಸ್ಟ್ 1 ಫೇಟಲ್ ಆಕ್ಸಿಡೆಂಟ್ ಆಗೋದು, ಮತ್ತೆ ಮಿನಿಮಮ್ 3-4 ಅಂತೂ ನಾನ್ ಫೇಟಲ್ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು. ಸೊ ಅಪಘಾತ ಸಂಖ್ಯೆ ಬಹಳ ಕೆಳಗೆ ಇಳಿದಿದೆ ಈಗ. ಅಂದ್ರೆ ಬಹುಶಃ ಅಪರಾಧ ತಡೆ ಮಾಸಾಚರಣೆ ಅನ್ನುವಂತಹ ಒಂದು ಕಾರ್ಯಕ್ರಮ ಏನು ಪೊಲೀಸ್ ಇಲಾಖೆಯಿಂದ ನಡೀತಾ ಇತ್ತು, ಬಹುಶಃ ಲಾಕ್ ಡೌನ್ ಅದಕ್ಕೆ ಇನ್ನಷ್ಟು ಪೂರಕ ಆಗಿ ಕೆಲಸ ಮಾಡಿದೆ ಅಂತ ನಾವು ಹೇಳ್ಬೋದು. ಹೌದು, ಇನ್ಫ್ಯಾಕ್ಟ್ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಈಗ ಕಂಪ್ಲೀಟ್ ಕೋವಿಡ್ ಗೆ ಅಂತಾನೆ ಕೆಲಸ ಮಾಡ್ತಾರೆ. ನಮ್ದು ಕೋರ್ಟ್ಸ್ ನಡೀತಾ ಇಲ್ಲ, ಅಷ್ಟು ಕ್ರೈಮ್ ಆಗ್ತಾ ಇಲ್ಲ, ಜಗಳ ಜನರ ಮಧ್ಯ ಸಂಪರ್ಕ ಆಗದೆ ಇರೋದ್ರಿಂದ ಜಗಳ ಜಾಸ್ತಿ ಆಗ್ತಾ ಇಲ್ಲ, ಗಾಡಿಗಳು ಓಡಾಡದೇ ಇರೋದ್ರಿಂದ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇಲ್ಲ. ಸೊ ನಮ್ದು ಕಂಪ್ಲೀಟ್ ಸ್ಟ್ರೆಂತ್ ಬರೀ ಕೋವಿಡ್ ಕೆಲಸಕ್ಕೇನೆ ಯೂಟಿಲೈಸ್ ಆಗ್ತಾ ಇದೆ. ಅದರ ನಡುವೆ ಅಂದ್ರೆ ನಾವು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಇಂತಹ ಪರಿಸ್ಥಿತಿಯ ನಡುವೆ ಕೂಡ ಎಲ್ಲೋ ಒಂದು ಧರ್ಮಗಳ ನಡಾಣಗಳ ಮೂಲಕ ನಡೀತಾ ಇದೆ ಅನ್ನುವಂಥದ್ದು. ಈಗಾಗಲೇ ಒಂದು ಈ ರೀತಿಯ ಮಾಹಿತಿಗಳನ್ನು ಹಂಚಿಕೊಳ್ಳುವಂತವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರಿ. ಸೊ ಇನ್ನೊಂದು ಸ್ಪಷ್ಟವಾದ ಸಂದೇಶ ರವಾನೆ ಆಗ್ಬೇಕಾಗುತ್ತೆ ತಮ್ಮ ಮೂಲಕ. ಈ ರೀತಿ ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಒಂದು ಸಮಾಜದ ಸಾಮರಸ್ಯವನ್ನ ಕದಡೋದಕ್ಕೆ ಪ್ರಯತ್ನ ಮಾಡುವಂತವರ ಬಗ್ಗೆ ಏನ್ ಹೇಳ್ತೀರಿ? ಆ ಥರ ಯಾರು ಮಾಡ್ತಾರೆ ಅವರು ಸ್ವಲ್ಪ ಕಿಡಿಗೇಡಿಗಳಿರ್ತಾರೆ, ಅವ್ರುಗಳೇ ಮಾಡೋದು. ಯಾರು ಕೂಡ ಒಳ್ಳೆಯವರು ಆ ಥರ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಯಾರು ಆ ಥರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಮ್ದು ವಾಚ್ ಇದೆ ಯಾವಾಗಲೂ ಕೂಡ. ಅವ್ರು ಯಾರ್ಯಾರು ಕಮ್ಯುನಲ್ ಗುಂಡ ಇದ್ದಾರೆ ಅವ್ರನ್ನೆಲ್ಲ ನಾವು ಕಂಪ್ಲೀಟ್ ಸರ್ವೇಲೆನ್ಸ್ ಅಲ್ಲಿ ಇಟ್ಟಿದ್ದೀವಿ. ಇದು ಮಿಸ್ಚೀಫ್ ಆಗಿಬಿಟ್ಟು ಯಾರ್ಯಾರು ಬೇಡದೇ ಇರೋದೆಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ಹಾಕ್ತಾರೆ. ನಾವು ಎಲ್ಲೆಲ್ಲಿ ಒಫೆನ್ಸ್ ಕಂಡು ಬಂದಿದೆ ಅಲ್ಲಿ ಎಲ್ಲ ಕೇಸ್ ಮಾಡ್ತಾ ಇದೀವಿ. ಈಗ ಸದ್ಯಕ್ಕೆ ಯಾರಿಗೆ ಕೂಡ ಜೈಲಿಗೆ ಕಳಿಸ್ತಾ ಇಲ್ಲ, ಬಟ್ ನಮ್ಮ ಕಡೆಯಿಂದ ಏನ್ ಕ್ರಮ ಕೈಗೊಳ್ಬೇಕು ಆ ಕ್ರಮ ಕೈಗೊಳ್ತಾ ಇದೀವಿ. ಸೊ ಯಾರಿಗೂ ಕೂಡ ಈ ರೀತಿ ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದು ಜೊತೆಗೆ ಈ ರೀತಿಯ ಕೃತ್ಯಗಳಿಗೆ ಅವಕಾಶ ಕೊಡ್ತಾ ಇಲ್ಲ ಅನ್ನೋದು. ಎಸ್, ಕ್ಲಿಯರ್ ಆಗಿ. ಇನ್ನು ಕೊನೆಯದಾಗಿ ಮಾತನಾಡೋದಿದ್ರೆ ಸರ್, ಅಂದ್ರೆ ಎಲ್ಲಾ ವಿಚಾರಗಳು ಜನರ ಸಹಕಾರ ಮುಖ್ಯ. ಅಂದ್ರೆ ಪೊಲೀಸ್ ಇಲಾಖೆ ರಾತ್ರಿ ಹಗಲು ಕಷ್ಟಪಟ್ಟು ಕೆಲಸವನ್ನ ಮಾಡ್ತಾ ಇದೆ. ಬಹುಶಃ ಯಾವುದೇ ಒಂದು ಸಕ್ಸಸ್ ಆಗ್ಬೇಕಿದ್ರು ಜನರ ಪಾತ್ರ, ಜನರ ಸಹಕಾರ ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ. ಸೊ ಕೊನೆಯದಾಗಿ ಏನ್ ಹೇಳ್ತೀರಿ ಜನರಿಗೆ ಒಂದು ಸಂದೇಶವನ್ನ ಕೊಡುವಂತ? ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಜನರಿಂದ ಆಲ್ರೆಡಿ ಬಹಳ ಸಹಕಾರ ಸಿಕ್ಕಿದೆ. ಈ ಮುಂದೆ ಕೂಡ ಜನರು ನಮ್ಗೆ ಸಹಕರಿಸಬೇಕು. ಈ ಕೊರೋನಾ ವೈರಸ್ ಡಿಸೀಸ್ ಏನಿದೆ ಇದು ಬರೀ ಒಂದು ಡಿಪಾರ್ಟ್ಮೆಂಟ್ ಅಥವಾ ಬರೀ ಗವರ್ಮೆಂಟ್ ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಗವರ್ಮೆಂಟ್ ಮಷಿನರಿ ಆಕ್ಟಿವ್ ಇರಬೇಕು, NGO ಆಕ್ಟಿವ್ ಇರಬೇಕು, ನಮ್ದು ಪೊಲಿಟಿಕಲ್ ಸ್ಪಿಯರ್ ಏನಿದೆ ಅವರು ಆಕ್ಟಿವ್ ಇದ್ದಾರೆ, ಅದೇ ರೀತಿ ಮೆಡಿಕಲ್ ಫ್ರೆಟರ್ನಿಟಿ ಆಕ್ಟಿವ್ ಇದೆ. ಬೇರೆ ಬೇರೆ ರೀತಿ ಎಲ್ಲರೂ ಕೂಡ ಕೈ ಜೋಡಿಸ್ಬಿಟ್ಟು ಕೆಲಸ ಮಾಡ್ತಾ ಇರೋ ಸಂದರ್ಭ ಇದು. ಸೊ ಇದರಲ್ಲಿ ಜನಗಳದ್ದು ಕೂಡ ಪಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಮನೆಯಲ್ಲಿ ಹೇಗೆ ಇರ್ತಾರೆ, ಮನೆ ಅಕ್ಕಪಕ್ಕ ಅವ್ರ ಜೊತೆ ಹೇಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾರೆ, ಅಥವಾ ಅವ್ರ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ, ಆಚೆ ಬಂದಾಗ ಹೇಗೆ ಅವರು ವರ್ತನೆ ಮಾಡ್ತಾರೆ, ಅಂಗಡಿಗಳಲ್ಲಿ ಹೇಗೆ ವರ್ತನೆ ಮಾಡ್ತಾರೆ. ಸೊ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಕೂಡ ಸಣ್ಣ ವಿಷಯ ಇಲ್ಲ ಇದರಲ್ಲಿ, ಎಲ್ಲದೂ ಕೂಡ ದೊಡ್ಡ ವಿಷಯ ಇರೋದು. ಇದರಲ್ಲಿ ಒಂದ್ ಸ್ವಲ್ಪ ಕೂಡ ಕೇರ್ಲೆಸ್ನೆಸ್ ಇದ್ರೆ ಅನುಭವಿಸೋದು ಬಹಳ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರಿಗೆ ನಂದು ರಿಕ್ವೆಸ್ಟ್ ಏನಂದ್ರೆ, ನಮ್ದು ಜಿಲ್ಲಾಡಳಿತ ಪದೇ ಮೆಸೇಜಸ್ ಕಳಿಸ್ತಾ ಇದ್ದಾರೆ, ಮೀಡಿಯಾ ಥ್ರೂ ಅಪೀಲ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ದು ಡೈಲಿ ಕಾರ್ಯಚಟುವಟಿಕೆ ಏನಿದೆ ಅದನ್ನ ನಿಭಾಯಿಸಬೇಕು. ಮತ್ತೆ ಈ ಲಾಕ್ ಡೌನ್ ಏನಿದೆ ಅದು ಸಕ್ಸಸ್ಫುಲ್ ಆಗ್ಲಿಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು. ನಿಮಗೆ ಯಾವುದೇ ರೀತಿ ತೊಂದರೆ ಆದಲ್ಲಿ ನೀವು 1077ಗೆ ಕಾಲ್ ಮಾಡಿ, ಅಥವಾ 100ಗೆ ಕಾಲ್ ಮಾಡಿ, ಅಥವಾ ನಿಮ್ದು ಹತ್ರದ್ದು ಯಾವ್ದು ಪೊಲೀಸ್ ಸ್ಟೇಷನ್ ಇದೆ ಅಥವಾ ಪಂಚಾಯತ್ ಆಫೀಸ್ ಇದೆ, ಯಾರು ಗವರ್ಮೆಂಟ್ ಅಫಿಷಿಯಲ್ಸ್ ಸಿಗ್ತಾರೆ ನಿಮಗೆ ಅವ್ರನ್ನ ಸಂಪರ್ಕಿಸಿ. ಎಲ್ಲರದ್ದು ಕೂಡ ಸಮಸ್ಯೆನ ಬಗೆಹರಿಸೋದು ನಮ್ದು ಜವಾಬ್ದಾರಿ ಆಗಿರುತ್ತೆ. ಅದನ್ನ ಬಿಟ್ಟು ನಮ್ದು ಬೇರೆ ಯಾವ್ದು ಜವಾಬ್ದಾರಿ ಇಲ್ಲ ಈಗ. ಸೊ ಅದನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೆ ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಎಸ್, ಅಂದ್ರೆ ಬಹುಶಃ ಇಂತಹ ಒಂದು ಸಂದರ್ಭದಲ್ಲಿ ಜನರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಸಂದೇಶಗಳಿದ್ವು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ
ತಮಗೆ ರೋಗದ ಲಕ್ಷಣಗಳು ಕಂಡು ಬಂದರೆ ಅಥವಾ ಸಿಂಪ್ಟಮ್ಸ್ ಇದ್ದರೆ ಅದನ್ನು ಕೂಡ ಬಿಡಬೇಡಿ, ಆ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಿ. ಅದರ ಜೊತೆಗೆ ಪೊಲೀಸರು ಅಥವಾ ಪೊಲೀಸ್ ಸಿಬ್ಬಂದಿಗಳು ಏನು ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರಿಗೆ ತಮ್ಮ ಸಹಕಾರವನ್ನು ಕೊಡಿ ಅನ್ನುವಂಥದ್ದು. ಅದರ ಜೊತೆಗೆ ಇರುವಂತಹ ಎಲ್ಲ ವ್ಯವಸ್ಥೆಗಳು ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಮಹಾಮಾರಿಯನ್ನು ಹೊಡೆದೋಡಿಸುವಂಥ ನಿಟ್ಟಿನಲ್ಲಿ. ಸೊ ಎಲ್ಲರ ಸಹಕಾರ ಸಿಕ್ಕಿದ್ರೆ ಇದನ್ನು ಒಂದು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಬಹುದು. ಆ ಮೂಲಕ ನಾವು ಮತ್ತೆ ನಮ್ಮ ಹಿಂದಿನ ಒಂದು ವ್ಯವಸ್ಥೆಗಳೇನಿದೆ, ಲಾಕ್ಡೌನ್ ತೆರವಾಗುವಂತಹ ವಿಚಾರಗಳು, ಅದನ್ನು ನಾವು ಆದಷ್ಟು ಶೀಘ್ರವಾಗಿ ನೋಡಬಹುದು ಅನ್ನುವಂಥದ್ದು. ಎಸ್, ಧನ್ಯವಾದಗಳು ಸರ್. ಈ ಒಂದು ಒತ್ತಡದ ಮಧ್ಯೆ ಕೂಡ ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ರಿ, ಹೇಗಿದೆ, ಹೇಗಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ. ಸೊ ತಮ್ಮ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಅಂದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿದ್ರು ಇಷ್ಟೊತ್ತು ಏನೆಲ್ಲ ಕೆಲಸಗಳಾಗ್ತಾ ಇದೆ, ಆಗಬೇಕು ಅನ್ನುವಂಥದ್ದು. ಸೊ ಅವರ ಆಶಯ ಕೂಡ ಅಷ್ಟೇ, ಎಲ್ಲರ ಸಹಕಾರ ಬೇಕು. ಸಾರ್ವಜನಿಕರು ಸಹಕಾರವನ್ನು ಕೊಟ್ಟರೆ ಮಾತ್ರ ಇದು ಅತ್ಯಂತ ಯಶಸ್ವಿಯಾಗುವುದು ಅನ್ನುವಂಥದ್ದು. ಅಂದರೆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಆಗಿರುವಂಥದ್ದು. ಅದರ ಜೊತೆಗೆ ಅದರ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ವಿಚಾರಗಳು, ಸಾಮಾಜಿಕ ಸಾಮರಸ್ಯವನ್ನು ಕದಡುವಂತಹ ಪ್ರಯತ್ನಗಳ ಮೇಲೂ ಕೂಡ ನಮ್ಮ ಹದ್ದಿನ ಕಣ್ಣು ಇದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಪ್ರಯತ್ನಗಳ ಮೂಲಕ ಒಂದು ಆದಷ್ಟು ಬೇಗ ಈ ಒಂದು ಮಹಾಮಾರಿ ತೊಲಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.